ಸಭಾ ಕಾರ್ಯಕ್ರಮ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಿರ್ತೇವೆ. ಆ ಒಂದು ಸತ್ಸಂಬಂಧ ಈ ಸಭಾ ಕಾರ್ಯಕ್ರಮದ ವೇದಿಕೆ ಎಲ್ಲ ಇಂದು ಉದ್ಘಾಟನೆಗೊಂಡು ಸಭಾ ಕಾರ್ಯಕ್ರಮವು ನಡೆಯಲಿರುವುದರಿಂದ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ಗಣ್ಯಾತಿ ಗಣ್ಯರು ಕೋರಲಿದ್ದಾರೆ. ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಧುಸೂದನ್ ಆಯರ್ ಮಂಗಳೂರು. ಇವತ್ತು ಪ್ರಥಮ ದಿನ, ಉದ್ಘಾಟನಾ ದಿನ. ಬೆಳಗ್ಗೆ 108 ತೆಂಗಿನಕಾಯಿಯ ಗಣಹೋಮ ಕಸಕೋಡಿ ಸೂರ್ಯನಾರಾಯಣ ಭಟ್ ಅವರ ಅದ್ವೈತದಲ್ಲಿ ಮನೆಗಳಲ್ಲಿ ಅಷ್ಟ ಸಂಪತ್ತು ವೃದ್ಧಿ ಹಾಗೂ ಸರ್ವಕಾರ್ಯ ವೃದ್ಧಿಗಾಗಿ ಸಮಸ್ತ ಭಕ್ತರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡಿ, ಏನು ಈ ಶಿಶು ಕಲ್ಯಾಣ ಮಂದಿರದಲ್ಲಿ ಏನು ನಡೀಬೇಕು, ನಮ್ಮ ಆಶಯಗಳೇನು, ನಮ್ಮ ಗುರಿ ಎತ್ತ ಎಂಬ ವಿಚಾರವನ್ನು ಆ ಯಾಗ ಮಂಟಪದಲ್ಲಿ ಬಹಳ ಸ್ಪಷ್ಟವಾಗಿ ಮನೆಗಳಿಗೆ ಸೇರುವಂಥ ರೀತಿಯಲ್ಲಿ ಶ್ರೀ ಕಶಕೋಡಿಯವರು ಪ್ರಾರ್ಥನೆ ಮಾಡಿದ್ದು ಬಹಳ ವಿಶೇಷವಾಗಿ ಬಂತು. ಅವರಿಗೆ ಈ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಅವರನ್ನು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಮೊದಲಿನ ಯತಿವರಿಯರಾಗಿ ಆಶೀರ್ವಚನ ನೀಡಲು ಬಂದಿರುತ್ತಾರೆ ಅನಂತ ಶ್ರೀ ವಿಭೂಷಿತ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ, ಶ್ರೀ ಆನೆಗುಂದಿ ಮಹಾಸಂಸ್ಥಾನಂ ಕಡಪಾಡಿ. ಅವರಿಗೆ ಉತ್ಸವ ಸಮಿತಿಯ ಗ್ರಾಮಸ್ಥರ ಹಾಗೂ ಸಮಸ್ತ ಭಗವತ್ಭಕ್ತರ ಪರವಾಗಿ ಅವರಿಗೆ ಸಾಷ್ಟಾಂಗವನ್ನು ನಮಸ್ಕರಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಾಗುತ್ತು. ಅವರು ಅಸೋಸಿಯೇಟ್ ಡೀನ್ ಎಜೆ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಂಗಳೂರು. ಅವರನ್ನು ಶ್ರೀರಾಮ ಪಟ್ಟಾಭಿಷೇಕ ಉತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಗಣ್ಯರು ಶ್ರೀ ಸಚ್ಚಿದಾನಂದ ಭಂಡಾರಿ ಪಂಜಾಳ, ಆಡಳಿತ ಮುಕ್ತಾಯಸ್ಥರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಹಾಗೂ ಸಲಹಾ ಮಂಡಳಿ ಸದಸ್ಯರು ಉತ್ಸವ ಸಮಿತಿ, ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿಂದೂ ಸಮಾಜದ ಸಂಘಟನೆಗೆ ಬೇಕಾಗಿ ಅಹೋರಾತ್ರಿ ದುಡಿಯುತ್ತಿರುವಂಥ ಡಾಕ್ಟರ್ ವಾಮನ್ ಶೆಣೈ, ಸಹ ಸಂಚಾಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ, ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ಹಾಗೂ ಉತ್ಸವ ಸಮಿತಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ನನ್ನ ಉದ್ಯಮ ಕ್ಷೇತ್ರದ ಮುಂಭಾಗದಲ್ಲೇ ಅವರ ಕ್ಲಿನಿಕ್ ನಾನು ಪ್ರತಿದಿನ ನೋಡ್ತಾ ಇರ್ತೇನೆ. ಆದರೂ ಸಮಾಜಕ್ಕೆ ಸ್ವಾಸ್ಥ್ಯದ ಕೊರತೆ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅವರು ಕ್ಲಿನಿಕನ್ನು ಬಂದ್ ಮಾಡಿ ಅವರು ಎದ್ದು ಹೋಗುದು. ಅದು 1 ವಾರ, 10 ದಿವಸ, 15 ದಿನಗಳಾದರೂ ಕೂಡ ಮೊದಲು ನಾನು ಅನಿಸ್ತಾ ಇದ್ದೆ, ಇಷ್ಟೆಲ್ಲ ರೋಗಿಗಳು ಇಲ್ಲಿ ಕಾಯ್ತಾ ಇದ್ದಾರೆ, ಇವರು ಕ್ಲಿನಿಕನ್ನೇ ಬಂದ್ ಮಾಡಿ ಹೋಗ್ತಾ ಇದ್ದಾರೆ, ಆಗ ಇವರ ಅವಸ್ಥೆ ಏನಂತೇಳಿ. ಹಾಗೆ ಒಮ್ಮೆ ಮಾತನಾಡಿದಾಗ ಹೇಳ್ತಾರೆ, ಈ ಚಿಕ್ಕ ಪುಟ್ಟ ಶೀತ ಜ್ವರ ಇದಕ್ಕೆಲ್ಲ ಮದ್ದು ಕೊಡಲಿಕ್ಕೆ ಬೇಕಾದಷ್ಟು ಡಾಕ್ಟರ್ ಇದೆ, ಆದರೆ ನಮ್ಮ ಹಿಂದೂ ಸಮಾಜಕ್ಕೆ ಆದಂಥ ಈ ಅನಾರೋಗ್ಯದ ವಿಚಾರದಲ್ಲಿ ನೇತೃತ್ವ ವಹಿಸುವಂಥ ಈ ಸಂಕೀರ್ಣ ಸಮಿತಿಯಲ್ಲಿ ನಾನು ಎದ್ದು ಹೋಗುವಂಥ ಅವಶ್ಯಕತೆ ಇದೆ ಅಂತೇಳಿ ನನ್ನ ಹತ್ರ ಹೇಳ್ತಾರೆ. ಅವರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಂಜುನಾಥ್ ಆಡಪ್ಪ ನಾಡುಗುತ್ತು, ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಬಹಳಷ್ಟು ಸಕ್ರಿಯವಾಗಿ ಓಡಾಡ್ತಿರುವಂಥ ನಮ್ಮ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀಯುತ ಚಂದ್ರಾಸ್ ಸಾಧ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಗ್ರ ಈ ಉತ್ಸವ ಸಮಿತಿಯ ಮಾರ್ಗದರ್ಶಕರಾದ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೆಳಗ್ಗೆ ಮುಂಜಾನೆ 5:30 ಗಂಟೆಗೆ ಇಲ್ಲಿ ಬಂದು ಅವರು ಯಾಗ ಮಂಟಪದಲ್ಲಿ ಬಹಳ ನಿಷ್ಠೆಯಿಂದ ನಿಂತು ಇವತ್ತು ಅದನ್ನು ಸಂಪನ್ನಗೊಳ್ಳುವಂಥ ರೀತಿಯ ವಿಚಾರದಲ್ಲಿ ಅವರು ನೇತೃತ್ವ ವಹಿಸ್ತಾ ಇದ್ದೇನೆ. ಅವರನ್ನು ನಾನು ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಏನು ನಾವು ಸಂಕಲ್ಪ ಇಟ್ಟುಕೊಂಡು ಈ ಕಾರ್ಯಕ್ರಮ ಇಟ್ಟಿದ್ದೇವೆ ಅದನ್ನು ಅರಿತುಕೊಂಡು ಬಂದು ಇಲ್ಲಿ ಸೇರಿದಂಥ ಗ್ರಾಮಸ್ಥರು, ಹಲವು ಸಂಘ ಸಂಸ್ಥೆಗಳ ನೇತಾರರು, ಈ ಊರಿನ
ಈ ಶಿಶು ಕಲ್ಯಾಣ ಮಂದಿರವನ್ನು ನಾವು ಒಂದು ಯಾವ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಪಣತೊಟ್ಟು ಇಲ್ಲಿ ಸೇರಿದಂಥ ಸಮಸ್ತ ಭಗವದ್ಭಕ್ತರಿಗೆ ಉತ್ಸವ ಸಮಿತಿಯ ಅಧ್ಯಕ್ಷನ ಮನೆಯಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಉದ್ಘಾಟನೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆದರಣೀಯ ಸ್ವಾಮೀಜಿಯವರು ದೀಪ ಪ್ರಜ್ವಲಿಸುವ ಮೂಲಕ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಶ್ರೀಯುತ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆಯೇ ಶ್ರೀಯುತ ಸಚ್ಚಿದಾನಂದ ಭಂಡಾರಿ ಅವರು ಕ್ಷೇತ್ರದ ಆಡಳಿತ ಮುಖ್ಯಸ್ಥರು, ಡಾಕ್ಟರ್ ವಾಮನ್ ಶೆಣಯ್ಯವರು ಸಂಘ ಸಹ ಸಂಘ ಚಾಲಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ, ಹಾಗೆಯೇ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದ ಶ್ವೇತಾ ಎಂಬಿ ಪುರಾಣಿಕರು, ಮಧುಸೂದನ್ ಆಯರ್, ರವೀಂದ್ರ ಶೆಟ್ಟಿ ಅವರು, ಚಂದ್ರ ಸಂಖ್ಯಂತಾಯರು, ಹಾಗೆಯೇ ಪುಂಡರೀಕಾಕ್ಷ ಯೋಗಾಚಾರ್ಯ ಇವರೆಲ್ಲರ ಅಮೃತ ಹಸ್ತದಿಂದ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी सुखदा वरदा मातरं वन्दे मातरम् कोटि कोटि कंठ कल कल निनाद कराले कोटि कोटि भुजेंद्र खर खर वाले अबला के लो माये तो बले बहुबल धारिणी नमामि तारिणी रिपुदलवारिणी मातरं वन्दे मातरं तुमि विद्या तुमि धर्म
तुम्ही हृदि तुम्ही मर्मा त्वं हि प्राण शरीरे बाहुते तुम्ही मा शक्ति हृदये तुम्ही मा भक्ति तो मारई प्रतिमा गढ़े मंदिरे मंदिरे वंदे मातरम् त्वं हि दुर्गदश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलाम् सुजलां सुफलां मातरं वन्दे मातरम् श्यामलां सरलां सुस्मितां भूषितां धरणीं हरणीं मातरं वन्दे मातरम् वंदे मातरम बोलो भारत माता की 33 ದಿವಸ ನಿರಂತರವಾಗಿ ಮನೆ ಮನೆಗಳಲ್ಲಿ ರಾಮಾಯಣದ ಕಥಾ ಪ್ರವಚನ ನಡೆದಿತ್ತು. ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ನಮ್ಮ ಮನೆ ಅದು ಗ್ರಾಮಕ್ಕೆ ಆದರ್ಶ ಆಗಬೇಕು ಅಂತಾದರೆ ಆ ಮನೆಯಲ್ಲಿರುವಂತಹ ಜನರೆಲ್ಲ ರಾಮನಂತೆ ಇರಬೇಕು. ಆ ಮನೆಯಲ್ಲಿರುವಂತಹ ತಾಯಿಯಂದಿರೆಲ್ಲ ಸೀತೆಯಂತೆ ಇರಬೇಕು. ಆ ಮನೆಯಲ್ಲಿರುವಂತಹ ಮಕ್ಕಳು ಭರತನಂತೆ, ಶತ್ರುಘ್ನನಂತೆ, ಲಕ್ಷ್ಮಣನಂತೆ, ಲವಕುಶರಂತೆ ಇರಬೇಕು. ಈ ರೀತಿ ಆದಾಗ ದೇಶದಲ್ಲಿ ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಅತ್ಯಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ನಕ್ಸಲ್ ಚಟುವಟಿಕೆ ಇರಲಿಕ್ಕಿಲ್ಲ, ಸ್ವಚ್ಛ ಭಾರತಕ್ಕೆ ಕರೆ ಕೊಡುವ ಅವಶ್ಯಕತೆ ಇಲ್ಲ. ಈ ಎಲ್ಲ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಎಂಬ ಉದ್ದೇಶದಿಂದ 2013ನೇ ಇಸ್ವಿಯೊಳಗಡೆ ಪೂಜನೀಯ ಸೀತಾರಾಮ ಕೆದಿಲಾಯರವರು ಭಾರತ ಪರ್ಯಟನೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಈ ಸಂಕಲ್ಪವನ್ನು ತೊಡಲಾಗಿತ್ತು. ಈ ವರ್ಷ ನೈಜವಾಗಿ ಮನೆ ಮನೆಗಳಲ್ಲಿ ಹರಿಕತೆ ಮಾಡುವಂತ ಒಂದು ಸೌಭಾಗ್ಯ ಈ ವರ್ಷ ಸಿಕ್ಕಿತು. ಕಳೆದ ವರ್ಷ ಫಲಿಮಾರು ಮಠದ ಸ್ವಾಮಿಗಳು ಶ್ರೀರಾಮ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಮಂತ್ರಾಕ್ಷತೆ ಹಾಕಿ ಕೊಟ್ಟಿದ್ರು. ಆ ಮನೆಯನ್ನ, ಆ ಮೂರ್ತಿಯನ್ನ ಎಲ್ಲ ಮನೆ ಮನೆಗಳಿಗೆ ಕೊಂಡೊಯ್ದು ಆ ಮನೆಯ ತಾಯಂದಿರು ದೀಪವನ್ನ ಬೆಳಗಿಸಿ ಆ ಮನೆಯಲ್ಲಿ ನಿತ್ಯ ರಾಮನಾಮ ಜಪ ಮಾಡಬೇಕು ಎಂಬಂತಹ ಸಂಕಲ್ಪವನ್ನ ಕೊಡಲಾಗಿತ್ತು. ಕಳೆದ ವರ್ಷದ ಕಾರ್ಯಕ್ರಮದ ಅಂತ್ಯದಲ್ಲಿ ಆದಿತ್ಯ ಹೃದಯ ಹವನವನ್ನ ಮಾಡಲಾಗಿತ್ತು. ಆದಿತ್ಯ ಹೃದಯ ಹವನದಿಂದ ವಿಶೇಷವಾಗಿ ಯಾರು ಕಣ್ಣಿನ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ವಿಶೇಷವಾದ ಶಕ್ತಿ ಸಿಗುತ್ತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಅಂತಹ ಆದಿತ್ಯ ಹೃದಯ ಹವನವನ್ನ ದೇವಂದಪಡುಪು ದೇವಸ್ಥಾನದಲ್ಲಿ ಮಾಡಲಾಗಿತ್ತು. ಈ ವರ್ಷ ಕೇಶವ ಶಿಶು ಮಂದಿರದ ಸುತ್ತಮುತ್ತಲಿನ ಇರುವಂತಹ ಜಾಗವನ್ನ ಅರ್ಥಾತ್ ಭೂಮಿಯನ್ನ ಕೇಶವ ಶಿಶು ಮಂದಿರಕ್ಕೆ ತಗೊಳ್ಳಬೇಕು ಎಂಬ ಏಕೈಕ ಉದ್ದೇಶದಿಂದ ರಾಮದೇವರು ಇಲ್ಲಿ ಬಂದು ಗಣಪತಿ ಹವನವನ್ನು ಮಾಡಿದಾಗ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಧನ ಸಂಪತ್ತು ಕ್ರೋಢೀಕರಿಸಿ ಇಲ್ಲಿ ಸುಂದರವಾದಂತಹ ಮುಂದಿನ ಒಂದು ಕಟ್ಟಡ ಆಗಬೇಕು, ಈ ಎಲ್ಲ ಸಂಕಲ್ಪದಿಂದ ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ. ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿ ಮುಕ್ತಾಯ ಮಾಡ್ತೇನೆ. ಇವತ್ತು ಬೆಳಗ್ಗೆ ಶುಭ ಮುಹೂರ್ತಕ್ಕೆ ಶ್ರೀರಾಮದೇವರಿಗೆ ಆರತಿಯನ್ನು ಬೆಳಗಿಸಿ ಕಾರ್ಯಕ್ರಮ ಆರಂಭ ಆಗಿತ್ತು. ಕಸೆಕೋಡಿ ಸೂರ್ಯನಾರಾಯಣ ಭಟ್ರು ಗಣಪತಿ ಯಾಗದ ಅದ್ದೂರಿಯನ್ನು ವಹಿಸಿದ್ದರು. ಅದನ್ನು ಪೂರ್ಣಾಹುತಿಯಾಗಿದೆ. ತದನಂತರ ಗೋಪೂಜೆಯನ್ನು ಮಾಡಲಾಗಿತ್ತು. ಈ ವರ್ಷ ಫಲಿಮಾರು ಮಠದ ಸ್ವಾಮಿಗಳು ಮಂತ್ರಾಕ್ಷತೆ ಹಾಕಿ ಕೊಟ್ಟಿರುವಂತಹ ವಿಗ್ರಹಕ್ಕೆ ಕಿರೀಟ ಎಂಬಂತೆ ರಜತ ಕಿರೀಟವನ್ನ ಶಿವಕುಮಾರ್ ಅವರು ಕೊಟ್ಟಿದ್ರು. ಅದನ್ನ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಅದಕ್ಕೆ ತೊಡಿಸಲಾಗಿತ್ತು. ಅದಾದ ಮೇಲೆ ಸಭಾ ಕಾರ್ಯಕ್ರಮದಲ್ಲಿ ಇದ್ದೀರಿ. ಇನ್ನು ಈ ಕಾರ್ಯಕ್ರಮ ಮುಗಿಸಿದ ಮೇಲೆ ಮಧ್ಯಾಹ್ನ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಧ್ಯಾಹ್ನದ ಮೇಲೆ ಸೀತಾ ಕಲ್ಯಾಣೋತ್ಸವ ಕಾರ್ಯಕ್ರಮ. ಎರಡು ಕಡೆಯಿಂದ ಸೀತೆ ಮತ್ತು ರಾಮನ
ವಧುವರರ ದಿಬ್ಬಣ ಬರಲಿಕ್ಕಿದೆ. ಮೊನ್ನೆಬ್ಬರು ಪ್ರಶ್ನೆ ಕೇಳಿದರು, ಇನ್ನೊಂದು ಮದುವೆ ಯಾಕೆ ರಾಮನಿಗೆ ಅಂತ. ದಮಯಂತಿಗೆ ಪುನರ್ ಸ್ವಯಂವರ ಅಂತ ಕೇಳಿದ್ದೇವೆ, ರಾಮನಿಗೆ ಪುನರ್ ಸ್ವಯಂವರ ಅಂತ ಎಲ್ಲಿಲ್ಲ. ಈ ಪುನರ್ ಸ್ವಯಂವರ ಅಲ್ಲ, ಇದು ಸೀತಾರಾಮ ಕಲ್ಯಾಣೋತ್ಸವ. ಯಾಕಂದರೆ ಅವತ್ತು ರಾಮನಿಗೆ ಜನಕರಾಜನ ಆಸ್ಥಾನದಲ್ಲಿ ಮದುವೆ ಆಗುವಾಗ ಈ ಕಣ್ಣುಗಳಿಂದ ನೋಡ್ಲಿಲ್ಲ. ಸ್ಪಷ್ಟ ಶಬ್ದ ಅರ್ಥ ಆಯ್ತಲ್ಲ, ಈ ಕಣ್ಣುಗಳಿಂದ ನೋಡ್ಲಿಲ್ಲ ಅಂತ ಅಂದ್ರೆ ಇನ್ನು ಯಾವುದೇ ಜನ್ಮದಲ್ಲಿ ಇದ್ದಿರಬಹುದೇನೋ ನಾವು, ಆದ್ರೆ ಈ ಕಣ್ಣುಗಳಿಂದ ನಾವು ನೋಡ್ಲಿಲ್ಲ. ಈ ಕಣ್ಣುಗಳಿಂದ ಸೀತಾರಾಮರ ಕಲ್ಯಾಣೋತ್ಸವವನ್ನು ನೋಡಬೇಕು. ಅದಕ್ಕೋಸ್ಕರ ಈ ಸೀತಾ ಕಲ್ಯಾಣೋತ್ಸವ. ಇನ್ನು ಎರಡನೆಯದ್ದು, ನಮ್ಮ ಮದುವೆ ಹೇಗಿರಬೇಕು ಅಂತ ಕೇಳಿದ್ರೆ ಹೀಗಿರಬೇಕು ಅಂತ ಈ ಮದುವೆಯನ್ನು ನೋಡಿ ನಾವು ಕಲಿಬೇಕು. ಈಗ ನಮ್ಮ ಮದುವೆಗಳಿಗೆ, ನಾವು ಮಾಡುವಂತಹ ಮದುವೆಯಲ್ಲಿ ಯಾರು ಮಾಂಸಾಹಾರಿಗಳಿದ್ದಾರೋ ಅವರು ಹಿಂದೆ ಮದುವೆ ಮಾಡಬೇಕಾದ್ರೆ ಮದುವೆಗೆ ಮಾಂಸಾಹಾರ ಇರಲಿಲ್ಲ. ಆದ್ರೆ ಈಗ ಹಾಗಲ್ಲ. ಈಗ ಇದು ಮತ್ತು ಇದು ಅದು ಎರಡು ಇಲ್ಲದಿದ್ರೆ ಈಗ ಮದುವೆ ಆಗೋದಿಲ್ಲ. ಹಾಗಾಗಿ ಮದುವೆ ಹೇಗಿರಬೇಕು, ಅದರ ಅಡಿಗೆ ಹೇಗಿರಬೇಕು, ಇದನ್ನು ನೋಡಿ ಕಲಿಬೇಕು. ಇನ್ನು ಶ್ರೀಮಂತರ ಮನೆಯ ಮಕ್ಕಳನ್ನ, ಶ್ರೀಮಂತರನ್ನ ಗುರುತಿಸಲಿಕ್ಕೆ ಬಾರಿ ಸುಲಭ. ಹೇಗೆ, ಎಲ್ಲ ಬಟ್ಟೆ ಹರಿದಿರ್ತದೆ, ತೂತಾದ ಬಟ್ಟೆ, ಅದನ್ನೆಲ್ಲ ರೋಮ ತೆಗೆದಿರ್ತದೆ, ಅದು ಶ್ರೀಮಂತರ ಮಕ್ಕಳು ಅಂತ ಅರ್ಥ. ಮದುವೆಯ ಡ್ರೆಸ್ ಕೂಡ ಅದೇ ರೀತಿ ಇರ್ತದೆ. ಆ ವಧು ಹೋಗಬೇಕಾದ್ರೆ ನಡೆಯುವಾಗಲೇ ಕಷ್ಟ. ಒಂದು ಚಪ್ಪಲಿ ಹಾಕಿರ್ತಾರಲ್ಲ, ತುದಿ ಚೂಪಾಗಿರ್ತದೆ, ಇನ್ನು ಬೀಳ್ತಾಳೆ ಅನ್ನೋದು ನನಗೆ ಭಯ. ಇನ್ನು ಹುಡುಗರ ಪ್ಯಾಂಟು ಎಲ್ಲೋ ಸಿಕ್ಕಿಸಿರ್ತಾರೆ, ಅದೇನು ಜಾರಿ ಬೀಳ್ತದೋ ನನಗೆ ಭಯ. ಈ ತರದ ಒಂದು ವಿಕೃತವಾಗಿರುವಂತಹ ಬಟ್ಟೆ ಬರೆಯ ಧಾರಣೆ ನಮ್ಮದು. ಹಾಗಾಗಿ ನೈಜವಾಗಿರುವಂತಹ ಹಿಂದುತ್ವದ ಮದುವೆ ಹೇಗಿರಬೇಕು ಇದನ್ನು ನಾವು ನೋಡಬೇಕು. ನಮ್ಮ ಮನೆಯಲ್ಲಿ ಮಾಡುವಂತಹ ಮದುವೆ ಹೀಗಿರಬೇಕು. ನಮ್ಮ ಮನೆಯಲ್ಲಿ ಮುಂದೆ ಮದುವೆ ಮಾಡಬೇಕಾದ್ರೆ ಯಾವುದೋ ಮಕ್ಕಳು ಹೀಗೆ ಮಾಡಿ ಅಮ್ಮ ಅಪ್ಪ ಅಂತ ಹೇಳುವಾಗ ನೋಡಿ, ಸೀತಾರಾಮರ ಮದುವೆಯಲ್ಲಿ ಹೀಗಿರ್ಲಿಲ್ಲಲ್ವಾ, ಹಾಗಾಗಿ ಹೀಗಿರಬೇಕು ಮದುವೆ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ಇರುವಂತದ್ದು. ಹಾಗೆ ಎರಡು ಉದ್ದೇಶ, ಒಂದು ನಮ್ಮ ಕಣ್ಣುಗಳಿಂದ ಸೀತಾರಾಮರ ಮದುವೆ ನೋಡಬೇಕು, ಎರಡನೇದು ನಮ್ಮ ಮನೆಯಲ್ಲಿ ಆಗುವ ಮದುವೆ ಈ ಕಲ್ಯಾಣದಂತೆ ಆಗಬೇಕು. ಅದಕ್ಕೆ ಕಶಕೋಡಿಯವರಿಗೆ ಹೇಳಿದ್ದೇನೆ ನಾನು, ಸಪ್ತಪದಿ ಮಾಡಬೇಕು, ಅದರ ವಿಚಾರವನ್ನು ಹೇಳಬೇಕು ಅವರಿಗೆ, ಯಾಕೆ ಸಪ್ತಪದಿ ಮಾಡುವುದು ಅಂತ. ಈಗ ಮದುವೆಯಾಗಿ 4 ದಿವಸ ಆಗೋದ್ರಲ್ಲಿ ಹೆಣ್ಣಿನ ಮನೆಯಲ್ಲಿ, ಗಂಡಿನ ಮನೆಯಲ್ಲಿ ದೈವಸ ಆಗತ್ತೆ. ಸಪ್ತಪದಿ ತುಳಿದ್ರೆ ದೈವಸ ಆಗಲಿಕ್ಕಿಲ್ಲ. ಈ ವಿಚಾರಗಳನ್ನ ಮದುವೆಯ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮನಮುಟ್ಟುವಂತೆ ಮಾಡುವಂತ ಕಾರ್ಯ ಇದೆಯಲ್ಲ, ಅದಕ್ಕೆ ಸೀತಾ ಕಲ್ಯಾಣೋತ್ಸವ. ಹಾಗೆ ಇವತ್ತು ಸಂಜೆ ಅದಾದ ಮೇಲೆ ವಿಶೇಷವಾಗಿ ಮದುವೆಯ ಊಟ, ಆ ಮದುವೆ ಊಟ ಹೇಗಿರಬೇಕು ಅದನ್ನು ಇವತ್ತು ನೋಡಿ ಕಲಿಬೇಕಾಗಿದೆ ನಾವು. ಇಷ್ಟು ಇವತ್ತಿನ ಕಾರ್ಯಕ್ರಮ. ಇನ್ನು ಪ್ರತಿ ದಿವಸ ಬೆಳಗ್ಗೆ 5:30 ಗಂಟೆಗೆ ಅಗ್ನಿಹೋತ್ರ ಆಗತ್ತೆ. ಆಮೇಲೆ ಯೋಗ, ಪ್ರಾಣಾಯಾಮ ಮತ್ತು ಆಪ್ತ ಸಲಹೆ. ಯಾರ್ಯಾರಿಗೆ ರೋಗ ರುಜಿನಾದಿಗಳಿದೆ ಅವರು ಇಲ್ಲಿಗೆ ಬಂದರೆ ಅವರ ರೋಗಕ್ಕೆ ಬೇಕಾದ ಪರಿಹಾರವನ್ನು ಹೇಳಲಾಗುವುದು, ಮಾಡಲಾಗುವುದು ಅಂತಲ್ಲ, ಹೇಳಲಾಗುವುದು. ಅದನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಎಂಬುದಕ್ಕೆ ಉದಾಹರಣೆ, ನಾನು ಈ ಪರ್ಯಟನದಲ್ಲಿರುವ ಸಂದರ್ಭದಲ್ಲಿ ಒಬ್ಬರು ಅಮ್ಮ ಕ್ಯಾನ್ಸರ್ ರೋಗಿಯವರು, ಆ ಮನೆಗೆ ಹೋಗಿದ್ದೆ. ಮಲ್ಕೊಂಡಿದ್ರು ಮಂಚದಲ್ಲಿ, ಏಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ನನ್ನ ಹತ್ತಿರ ಬರಬೇಕು ಅಂತ ಆಸೆ, ಹೇಳಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಕಣ್ಣೀರು ಬಂದು ಹೋಯ್ತು ನನಗೆ. ಆ ಅಮ್ಮನಿಗೆ ದನದಲ್ಲಿ ಸಿಗುವಂತಹ ಸುವಸ್ತುಗಳಿಂದ ಮಾಡಿರುವ ಪಂಚಗವ್ಯವನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ದೆ. ಇನ್ನೊಂದಿಷ್ಟು ಮದ್ದುಗಳನ್ನು ಅವರಿಗೆ ಕೊಟ್ಟಿದ್ದೆ. ಅದು ಕಳೆದು 1 ತಿಂಗಳು ಕಳೀಲಿಲ್ಲ. ಮೊನ್ನೆ ನಾನು ಅವರ ಮನೆಗೆ ಹೋಗಿದ್ದೇನೆ. ಅವರು ಎದ್ದುಕೊಂಡು ನನ್ನ ಹತ್ತಿರ ಬಂದರು. ತುಂಬಾ ಖುಷಿಯಲ್ಲಿ ನಗನಗತಾ ಹೇಳಿದ್ರು, ಇತ್ತೆ ದಾಳ ತೊಂದರೆಜ್ಜಿ ಮಾಸ್ಟ್ರೆ, ಆರಾಮ ಒಳ್ಳೆ ಅಂತ. ಡಾಕ್ಟರ್ ಕೈ ಬಿಟ್ಟಿದ್ರು ಕ್ಯಾನ್ಸರ್ ಅಂತ. ಅದು ನಾನು ಮಾಡಿದ್ದೇನಂತಲ್ಲ, ಇಲ್ಲಿದ್ದಾಳಲ್ಲ ಗೋಮಾತೆ, ಅವಳು ಮಾಡಿದ್ದಾಳೆ. ಗೋಮಾತೆ ಅಂದ್ರೆ ನಡೆದಾಡುವಂತಹ ದೇವಸ್ಥಾನ, ಅದು ನಡೆದಾಡುವಂತ ವೈದ್ಯ ಶಾಲೆ. ಅದು ದೇವರ ವಿಗ್ರಹಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು, ಚೈತನ್ಯವನ್ನು ತುಂಬಬೇಕು. ಗೋವಿಗೆ ಹಾಗಲ್ಲ, ಬರುವಾಗಲೇ ಚೈತನ್ಯ ಇದ್ದು ಜೀವ ಇದ್ದು ಬರುವುದದು. ಅಂತಹ ಆ ಗೋಮಾತೆಯ ಅನುಗ್ರಹ ನಮಗೆ ಇರುವುದರಿಂದ ಚೆನ್ನಾಗಿ ಆಗತ್ತೆ. ಹಾಗಾಗಿ ಏನೇ ಸಮಸ್ಯೆಗಳಿರಲಿ ಬನ್ನಿ, ಮಧ್ಯಾಹ್ನದವರೆಗೂ ನಾನು ಫ್ರೀಯಾಗಿರ್ತೇನೆ ಮಾತನಾಡಲಿಕ್ಕೆ. ಆ ಎಲ್ಲ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ದಿವಸ ನಡೀಲಿಕ್ಕಿದೆ. ನಮ್ಮ ಪುಂಡರೀಕಾಕ್ಷ ಯೋಗಾಚಾರ್ಯರ ನೇತೃತ್ವದಲ್ಲಿ ಎಲ್ಲರ ಸಹಕಾರದೊಂದಿಗೆ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ನಮ್ಮ ಪುಂಡರೀಕಾಕ್ಷರವರು ಸಂಪೂರ್ಣ ತನ್ನ ಜೀವನವನ್ನು ಸಮಾಜಕ್ಕೆ ಮುಡಿಪಾಗಿಟ್ಟಿರ್ತಕ್ಕಂಥವರು. ಯೋಗಾಚಾರ್ಯ ಅಂತ ಅವರನ್ನು ಕರೀತಾರೆ. ಯೋಗ ಅಂತ ಹೇಳಿದ್ರೆ ಏನು? ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳಿದೆ.
ಯೋಗ ಕರ್ಮಸು ಕೌಶಲಂ ಗೀತೆಯಲ್ಲಿ ಭಗವಂತ ಅಪ್ಪಣೆ ಕೊಟ್ಟಿದ್ದಾನೆ. ಮಾಡುವ ಕ್ರಿಯೆಯಲ್ಲಿ ಕೌಶಲ್ಯವನ್ನು ಹೊಂದಿರತಕ್ಕಂಥದ್ದು ಯೋಗ. ಸಮತ್ವಂ ಯೋಗ ಉಚ್ಚತೆ. ಸುಖ ದುಃಖಗಳ ಮಧ್ಯೆ ಮನಸ್ಸನ್ನ ಸಮತ್ವವನ್ನ ಕಾಪಾಡಿಕೊಳ್ಳುವಂಥದ್ದು ಯೋಗ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಬದುಕಿನಲ್ಲಿ ಅಪೇಕ್ಷೆ ಪಟ್ಟಿದ್ದು ಒಂದು ನಾವು ನಿರೀಕ್ಷಿಸದೇ ಇದ್ದಾಗ ನಮಗೆ ಪ್ರಾಪ್ತಿಯಾದರೆ ಅದು ಕೂಡ ಒಂದು ಯೋಗ. ನಂತರ ಯುಜ್ಯತೆ ಇದು ಯೋಗ. ಜೀವಾತ್ಮ ಪರಮಾತ್ಮನ ಒಂದು ಸಂಯೋಗವೂ ಕೂಡ ಯೋಗ. ಹಾಗೆ ಅನೇಕ ಅರ್ಥಗಳು ಯೋಗಕ್ಕಿದೆ. ಅಂತಹ ಯೋಗದ ಉಪಾಧಿಯನ್ನು ಹೊಂದಿರತಕ್ಕಂತಹ ಪುಂಡರೀಕಾಕ್ಷ ಅವರು ರಾಮಾಯಣದ ಕಥೆಯ ಮೂಲಕ ಈ ಎಲ್ಲ ಒಳಾರ್ಥಗಳನ್ನು ನಿಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳುವ ಹಾಗೆ ನಿರಂತರ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅವರು ಕಾವಿ ಹಾಕಲಿಲ್ಲ ಅಷ್ಟೇ, ಬದುಕಲ್ಲಿ ಅವರು ಮನಸ್ಸಿಗೆ ಕಾವಿ ಹಾಕ್ಕೊಂಡಿದ್ದಾರೆ. ಮೈಗೆ ಕಾವಿ ಹಾಕೋದು ಮುಖ್ಯ ಅಲ್ಲ, ಮನಸ್ಸಿಗೆ ಕಾವಿ ಹಾಕಬೇಕು. ಮಂಡೆ ಬೋಳಾಗುವುದು ಮುಖ್ಯವಲ್ಲ, ಮನಸ್ಸು ಬೋಳಾಗಬೇಕು. ಅದು ಸಾರ್ಥಕ ಜೀವನ, ಸಾರ್ಥಕ ಬದುಕನ್ನು ಅವರು ಸಮಾಜಕ್ಕಾಗಿ ಮುಡಿಪಾಗಿಟ್ಟು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ತನಗಾಗಿ ಬದುಕುವುದು ಕರ್ಮ, ಇತರರಿಗಾಗಿ ಬದುಕುವುದು ಧರ್ಮ. ಯಾವುದು ಸಾರ್ಥಕ ಜೀವನ ಅಂತ ಹೇಳಿದ್ರೆ, ನನ್ನಿಂದ 4 ಜನಕ್ಕೆ ಒಳ್ಳೆಯದಾದರೆ ಅದು ಸಾರ್ಥಕ ಬದುಕು. ಜೀವನದ ಪರಮ ಕ್ಷಣಗಳು ಯಾವುದು ಅಂತ ಕೇಳಿದರೆ, ನೆನಪಿಲ್ಲದ ಮರೆತು ಹೋದ ಪರೋಪಕಾರದ ಕ್ಷಣಗಳು. ಆ ರೀತಿಯಾಗಿರ್ತಕ್ಕಂತಹ ಸಮಾಜ ಸೇವೆಯ ಉದ್ದೇಶ ಇಟ್ಟುಕೊಂಡು ಅವರು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅವರೆಲ್ಲ ಬದುಕಿನ ಉದ್ದೇಶಗಳು ಕೂಡ ಈಡೇರಲಿ. ಬಹುಶಃ ಅವರ ಮನೆಯವರು ಎಲ್ಲರೂ ಕೂಡ ಹಾಗೆ ಅಂತ ಕಾಣ್ತದೆ. ಅವರ ತಮ್ಮ ಲೋಲೋಕ್ಷ ನಮ್ಮ ಮಠದಲ್ಲಿ ನಿರಂತರವಾಗಿ ಅದೇ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಅವರು ಸಲ್ಲಿಸ್ತಾ ಬಂದಿದ್ದಾರೆ. ಬಹುಶಃ ಹಿಂದೆನೂ ಅವರ ಪೂರ್ವಜನರು ಮಾಡಿದ ಪುಣ್ಯದ ಫಲವಾಗಿ ಇವರು ಈ ರೀತಿ ಬದುಕನ್ನು ಸಾಗಿಸುವಂತಹ ಭಾಗ್ಯ ಭಗವಂತ ಅವರಿಗೆ ಕಲ್ಪಿಸಿಕೊಟ್ಟಿದ್ದಾನೆ. ಹಾಗೆ ಅವರ ಮುಖಾಂತರ 10 ಒಳ್ಳೆಯ ಕೆಲಸಗಳು ಸಮಾಜಕ್ಕೆ ಆಗಿ ಸಮಾಜದ ಅಭಿವೃದ್ಧಿ ಸಾಗಲಿ, ಹಿಂದೂ ಧರ್ಮ ಒಟ್ಟಾಗಲಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಅನಿವಾರ್ಯವಾಗಿದೆ. ನಾವು ಅನೇಕ ಜಾತಿಗಳಲ್ಲಿ ವಿಭಾಗವಾಗಿದ್ದೇವೆ. ಆದರೆ ಒಂದು ಉದ್ದೇಶವನ್ನು ನಾವು ನೆನಪಿಟ್ಟುಕೊಳ್ಬೇಕು. ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಆವರಣದಲ್ಲಿ ನಮ್ಮ ಜಾತಿ, ನಮ್ಮ ಸಂಪ್ರದಾಯವನ್ನು ಇಟ್ಟುಕೊಳ್ಳುವ. ಮನೆಯಿಂದ ಹೊರಗೆ ಕಾಲಿಟ್ಟರೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಭಾವನೆ ಬರಬೇಕು, ನಾವೆಲ್ಲ ಹಿಂದೂ ಅನ್ನುವ ಭಾವನೆ ಬರಬೇಕು. ಆ ರೀತಿ ಮನಸ್ಸನ್ನು ನಾವು ತಯಾರು ಮಾಡಿಕೊಳ್ಬೇಕು. ಹಾಗಿದ್ದಾಗ ನಾವು ಸಮಾಜ, ಹಿಂದೂ ಧರ್ಮ ವಿಶಾಲವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇತಿಹಾಸ ಪುಟ ಸೇರುವಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಇಂದು ನಾವು ಜಾಗೃತರಾಗದಿದ್ದರೆ ನಾಳೆ ಇತಿಹಾಸ ಪುಟ ಸೇರಬೇಕಾಗಿ ಬರ್ತದೆ. ಹಾಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಸತ್ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ರಾಮನ ಆದರ್ಶ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬರಬೇಕು. ರಾಮನ ಆದರ್ಶ ಏನು? ತ್ಯಾಗವೇ ರಾಮನ ಆದರ್ಶ. ತನಗಾಗಿ ಬದುಕಲಿಲ್ಲ, ಅವನು ಸಮಾಜಕ್ಕಾಗಿ ಬದುಕಿದ, ಧರ್ಮಕ್ಕಾಗಿ ಬದುಕಿದ. ನಾವು ಕೂಡ ಆ ಆದರ್ಶವನ್ನು ಮೈಗೂಡಿಸಿಕೊಳ್ಬೇಕು. ರಾಮಾಯಣದ ಒಂದು ಸ್ಥೂಲ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಇಂದ್ರಜಿತುಗಿಂತ ಇಂದ್ರಿಯ ಜಿತು ಮುಖ್ಯ. ಇಂದ್ರನ ಗೆದ್ರೆ ದೊಡ್ಡ ಸಂಗತಿ ಅಲ್ಲ, ಇಂದ್ರಿಯಗಳನ್ನು ಗೆದ್ರೆ ದೊಡ್ಡ ಸಂಗತಿ. ಇಂದ್ರಜಿತು ಅವನನ್ನು ಸೋಲಿಸಿದ್ದು ಯಾರು ಅಂದರೆ ಲಕ್ಷ್ಮಣ. ಅವನು ಇಂದ್ರಿಯ ಜಿತು. ಭೋಗವನ್ನ ತ್ಯಾಗದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವ ಸ್ಥೂಲ ಸಂದೇಶವನ್ನು ಇಡೀ ರಾಮಾಯಣ ನಮಗೆ ಕೊಡ್ತದೆ. ಅದನ್ನು ನಾವು ಬದುಕಿನಲ್ಲಿ ರೂಢಿಸಿಕೊಳ್ಬೇಕು. ಪ್ರತಿಯೊಂದು ಪಾತ್ರದ ಚಿತ್ರಣವೂ ಕೂಡ ಹಾಗೆ ಇದೆ. ಆಧ್ಯಾತ್ಮಿಕ ಗೂಢಾರ್ಥವೂ ಕೂಡ ರಾಮಾಯಣದಲ್ಲಿ ಇದೆ. ಮಾಯಾ ಜಿಂಕೆಗೆ ಮೋಹಗೊಂಡ ಸೀತೆ ರಾಮನನ್ನ ಕಳೆದುಕೊಂಡ್ಳು. ಸೀತೆ ಜೀವಾತ್ಮದ ಸಂಕೇತ, ರಾಮ ಪರಮಾತ್ಮನ ಸಂಕೇತ. ಮೋಹಕ್ಕೆ ಬಲಿಯಾದ ಜೀವ ಪರಮಾತ್ಮನಿಂದ ದೂರವಾಯಿತು. ಆಂಜನೇಯನ ಒಂದು ಉಪದೇಶದಿಂದ, ಸಮಾಗಮದಿಂದ ಸೀತೆ ಮತ್ತೆ ಪುನಃ
ಭಗವಂತನ ಸಾನ್ನಿಧ್ಯ ಸೇರುವ ಹಾಗೆ ಆಯಿತು. ಆಂಜನೇಯ ಉಪಸ್ಥಿತಿ, ಇಲ್ಲಿ ಗುರುವಿನ ಉಪಸ್ಥಿತಿಯಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮನೊಟ್ಟಿಗೆ ಸೇರುವ ಸಂದೇಶವನ್ನು ಸೂಕ್ಷ್ಮವಾಗಿ ರಾಮಾಯಣ ನಮಗೆ ಉಪದೇಶ ಮಾಡ್ತದೆ. ಅದನ್ನು ನಿರಂತರ ಇವತ್ತಿನಿಂದ 9 ದಿವಸ ನಿಮಗೆ ಕೇಳುವಂತಹ ಭಾಗ್ಯ ನಿಮಗೆ ಭಗವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆ. ಅದರ ಮುಖಾಂತರ ಸಮಾಜದಲ್ಲಿ ಅವರ ಉದ್ದೇಶಿತ ಯೋಜನೆಗಳು, ಈ ಶಿಶು ಮಂದಿರಕ್ಕೆ ಬೇಕಾಗಿರ್ತಕ್ಕಂತಹ ಭೂ ಖರೀದಿಯ ಯೋಜನೆ ಅದು ನಿರಾತಂಕವಾಗಿ ನಡೆಯಲಿ. ನಿಮ್ಮೆಲ್ಲರ ಕೊಡುಗೆ ಇದಕ್ಕೆ ನಿರಂತರವಾಗಿರಲಿ. ಹಾಗೆ ಈ ಶಿಶು ಮಂದಿರದ ಬೆಳವಣಿಗೆ ನಿರಂತರವಾಗಿ ಬೆಳೀತಾ ಇರಬೇಕು. ಯಾಕೆ ಹೇಳಿದರೆ ಭಾರತ ಸಂಸ್ಕಾರ ಭಾರತ ನಿರ್ಮಾಣ ಆಗಬೇಕಿದ್ರೆ ಮಕ್ಕಳ ಮುಖಾಂತರ ಅದು ಸಾಧ್ಯ. ಮಕ್ಕಳಿಂದ ಸಂಸ್ಕಾರಯುತವಂತರನ್ನಾಗಿ ಮಾಡಬೇಕು. ಸಂಸ್ಕಾರಯುತ ಮಕ್ಕಳೇ ಸಮಾಜದ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಮಕ್ಕಳು ನಮಗೆ ಬೇಡ, ಆಸ್ತಿಯಾಗಿರ್ತಕ್ಕಂಥ ಮಕ್ಕಳು ನಮಗೆ ಇರಬೇಕು. ಹಾಗೆ ಆಗಬೇಕು ಅಂತ ಹೇಳಿದ್ರೆ ಈ ಶಿಶು ಮಂದಿರದ ಮೂಲಕ ಅದು ನಾವು ಕೈಗೊಳ್ಳಬೇಕು. ಮಕ್ಕಳಿಂದ ನೋಡಿ ಕಲಿಯುವಂಥ ನಮ್ಮ ಬದುಕಿನಲ್ಲಿ ತುಂಬ ಇದೆ. ಬರೀ ಮಕ್ಕಳಿಗೆ ಕಲಿಸುವುದಲ್ಲ, ಮಕ್ಕಳಿಂದಲೂ ಕೂಡ ಕಲೀಲಿಕ್ಕೆ ನಮಗೆ ತುಂಬ ಇದೆ. ಏನು, ಮಕ್ಕಳನ್ನು ನೋಡಿ ಕಾರಣವಿಲ್ಲದೆ ಸಂತೋಷದಿಂದ ಇರುವಂಥದ್ದು, ಮತ್ತೆ ಕೆಲಸ ಮಾಡ್ತಾ ಬ್ಯುಸಿಯಾಗಿರೋದು, 2 ಅಂಶ ಮಕ್ಕಳಿಂದ ನೋಡಿ ನಾವು ಕಲಿಬೇಕು. ಮಕ್ಕಳ ಸಂತೋಷಕ್ಕೆ ಕಾರಣ ಬೇಕಿಲ್ಲ, ನಮಗೆ ಸಂತೋಷ ಆಗ್ಬೇಕಾದ್ರೆ ಕೊಡಬೇಕು, ಅಧಿಕಾರ ಸಿಗಬೇಕು, ಇನ್ನೇನೋ ಆಗಬೇಕು, ಸಂತೋಷ ನಮಗೆ ಬರಬೇಕು ಅಂತ ಹೇಳಿದ್ರೆ. ಆದರೆ ಮಕ್ಕಳ ಸಂತೋಷಕ್ಕೆ ಕಾರಣ ಬೇಕಿಲ್ಲ, ನಿರಂತರ ಸಂತಸದಿಂದ ಅವರಿರ್ತಾರೆ. ಹಾಗೆ ನಾವು ಬದುಕಿನಲ್ಲಿ ಯಾವ ಅಪೇಕ್ಷೆ ಇಲ್ಲದೆ ನಿರಂತರ ಸುಖವಾಗಿ ಇರಬಹುದು ಅನ್ನೋದನ್ನು ನಮ್ಮ ಮಕ್ಕಳು ನಮಗೆ ತೋರಿಸಿಕೊಡ್ತಾರೆ. ಅದನ್ನು ಮಕ್ಕಳ ಮುಖಾಂತರ ನಾವು ಕಲಿಬೇಕು. ಸೋಂಬೇರಿಯಾಗಿ ಉದಾಸೀನದಲ್ಲಿ ಕೂತ್ಕೊಳ್ಳೋದಲ್ಲ, ಕೆಲಸನ ಮಾಡ್ತಾ ಕ್ರಿಯಾಶೀಲರಾಗಿರಬೇಕು ಅನ್ನುವ ಸೂಚನೆ ಮಕ್ಕಳು ನಮಗೆ ಕೊಡ್ತಾರೆ. ಹಾಗೆ ಆ ಮಕ್ಕಳ ಬೆಳವಣಿಗೆ ಸಮಾಜಕ್ಕೆ ಪೂರಕ ಇರುವ ಹಾಗೆ ವಾತಾವರಣವನ್ನು ನಿರ್ಮಾಣ ಮಾಡಿ ನವ್ಯ ಭಾರತದ ಕಲ್ಪನೆ ಸಾಕಾರಗೊಳ್ಳುವಲ್ಲಿ ಈ ಶಿಶು ಮಂದಿರ ಒಂದು ಪ್ರಧಾನ ಪಾತ್ರ ವಹಿಸಲಿ ಅಂಥೇಳಿ ಮತ್ತೊಮ್ಮೆ ಭಗವಂತನನ್ನು ಪ್ರಾರ್ಥಿಸಿ, ಅನೇಕ ಗಣ್ಯರಿದ್ದಾರೆ. ನಮ್ಮ ಪುಂಡರೀಕಾಕ್ಷ ಅವರು ಹೇಳಿದ ಹಾಗೆ 12 ಗಂಟೆಗೆ ನಾವು ಇಲ್ಲಿಂದ ಹೊರಡಬೇಕು, 1 ಗಂಟೆಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇರಬೇಕು. ಆದರೂ ಈ ಒಳ್ಳೆಯ ಕಾರ್ಯಕ್ರಮ ಇದೆ ಅಂತ ಹೇಳಿ ನಮಗೆ ತುಂಬ ಸಂತೋಷ. ಇಲ್ಲಿವರೆಗಿದ್ದೆ, ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಲಿ. ಭಗವಂತನ ಅನುಗ್ರಹ ಆದರೆ ಮುಂದಿನ ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲೂ ಕೂಡ ನಾವು ಖಂಡಿತ ಭಾಗವಹಿಸ್ತೇವೆ. ಇಡೀ ಸಮಾಜವೇ ಚೆನ್ನಾಗಿರಬೇಕು ಮತ್ತು ಸಮಾಜಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ಪ್ರತಿಯೋರ್ವನು ಬಾಳ್ಬೇಕನ್ನೋದೇ ಹಿಂದೂ ಚಿಂತನೆಯ ಸಾರ ಕೂಡ. ಹಾಗಾಗಿ ಯಾವುದೇ ಕಾರ್ಯಕ್ರಮ, ಯಾವುದೇ ಉತ್ಸವ ಅದು ವೈಯಕ್ತಿಕ ನೀತಿಯಲ್ಲಿ ಆಗುವುದೇ ಇಲ್ಲ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಉತ್ಸವ ಆಗಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ರೂ ಅದರೆಲ್ಲವೂ ಸಮಾಜ ಪೂರಿತ, ಸಮಾಜ ಸೇರಿಕೊಂಡು ಮಾಡುವಂಥದ್ದು, ಸಮಾಜ ಕೇಂದ್ರಿತವೂ ಕೂಡ. ಹಾಗಾಗಿ ಇಡೀ ಸಮಾಜ ಆ ಕಾರ್ಯಕ್ರಮದಲ್ಲಿ ಜೋಡಿಕೊಳ್ಬೇಕು. ಹಾಗಾಗಿ ಯಾವ ಇದಿದೆ ಸಂಸ್ಕಾರ ಆ ಕಾರ್ಯಕ್ರಮದಲ್ಲಿ ಆಗಬೇಕೋ ಅದು ಸಮಾಜಕ್ಕೆ ಸಿಗಬೇಕು ಮಾತ್ರವಲ್ಲ, ಮಾರ್ಗದರ್ಶನದ ಜೊತೆಯಲ್ಲಿ ಸಮಾಜವು ಸಾಮರಸ್ಯದಿಂದ ಕೂಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವಂತಹದ್ದೇ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದ ಉದ್ದೇಶವೂ ಕೂಡ. ಹಾಗಾಗಿ ಯಾವ ಕಾರ್ಯಕ್ರಮ ಇಂದು ಈ ವಠಾರದಲ್ಲಿ ಆಯೋಜಿಸಲಾಗಿದೆಯೋ ಅದರ ಹಿಂದಿರುವ ಉದ್ದೇಶವೂ ಅದು. ಹಾಗಾಗಿ ಸ್ವಾಮೀಜಿಯವರು ಆಶೀರ್ವಚನ ಮಾಡ್ತಾ ಇರಬೇಕಾದ್ರೆ ಈ ವಿಷಯದ ಬಗ್ಗೆಯೇ ಒತ್ತು ಕೊಟ್ಟರು. ಹಾಗಾಗಿ ಯಾವ ಈ ಶಿಶು ಮಂದಿರ ಇದೆ
ಇದು ಸಮಾಜಾಭಿಮುಖವಾಗಿಯೇ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಶಿಶುಗಳಲ್ಲೇ ಸಂಸ್ಕಾರ ಕೊಡುತ್ತಾ ಸಾಮಾಜಿಕ ಪರಿವರ್ತನೆಯ ಹಾದಿಯನ್ನು ತುಳಿತಾ ಬಂದಿರುವ ಈ ಯಾವ ಶಿಶು ಮಂದಿರ ಇದೆ, ಇದರ ಸಾಮಾಜಿಕ ಕೇಂದ್ರಿತ ಚಟುವಟಿಕೆ ಆಧಾರದಲ್ಲೇ ಸಮಾಜದಲ್ಲಿ ಪರಿವರ್ತನೆಯಾಗುವ ನಿಟ್ಟಿನಲ್ಲಿ ಈ ಪರಿಸರದಲ್ಲಿ ನಾವಿಂದು ಪರಿವರ್ತನೆಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಯಾವ ಈ ಕಾರ್ಯಕ್ರಮ ಇಂದು ಆಯೋಜನೆ ಆಗಿದೆಯೋ ಅದು ಯಾವ ಶಿಶು ಮಂದಿರವನ್ನು ನಡೆಸ್ತಾ ಇದ್ದಾರೆ, ಅವರ ಯಾರು ಯಾವ ಸಂಘಟಕರಿದ್ದಾರೆ, ಅವರು ಯಾರು ವೈಯಕ್ತಿಕವಾಗಿ ಚಿಂತನೆ ಮಾಡಿಯೇ ಇಲ್ಲ. ಹಾಗಾಗಿ ಹೇಳಿದರು ಸ್ವಾಮೀಜಿಯವರು, ಪುಂಡರೀಕಾಕ್ಷರಾಗಲಿ ನಾರಾಯಣ ಕಜೆಯವರಾಗಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವ ಯಾವ ಕಾರ್ಯಕರ್ತರಾಗಲಿ ಅವರು ವೈಯಕ್ತಿಕ ಚಿಂತನೆಯನ್ನು ಬಿಟ್ಟು ಸಮಾಜಕ್ಕೆ ಆದ್ಯತೆಯಾಗಿ ಈ ರೀತಿಯಲ್ಲಿ ಹಲವು ವರ್ಷಗಳಿಂದ ಯಾವುದೇ ಪ್ರಚಾರ ಇಲ್ಲದೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಕ್ತಿ ಇದ್ದೇ ಇದೆ. ಯಾವುದೇ ಕೆಲಸ ಅಪೇಕ್ಷೆ ಇಲ್ಲದೆ ಮಾಡಿದಾಗ, ನಿಸ್ವಾರ್ಥ ಭಾವದಿಂದ ಮಾಡಿದಾಗ ಅದರಲ್ಲಿ ಶಕ್ತಿ ಇದೆ, ಭಗವಂತನ ಅನುಗ್ರಹ ಇದ್ದೇ ಇದೆ. ಈ ಯಾವ ಕಾರ್ಯಕ್ರಮ ಇಂದು ಹಾಕಿಕೊಂಡಿದ್ದಾರೆ, ಅದರ ಹಿಂದಿರುವ ಉದ್ದೇಶವು ವೈಯಕ್ತಿಕವಲ್ಲ. ಯಾವ ಶಿಶು ಮಂದಿರ ಇದೆ, ಆ ಶಿಶು ಮಂದಿರದಲ್ಲಿ ಬೇರೆ ಬೇರೆ ಯಾವ ಸಾಮಾಜಿಕ ಕಾರ್ಯಗಳು ನಡೀತಾ ಇವೆ, ಚಟುವಟಿಕೆಗಳು ಯಾವುದು ನಡೀತಾ ಇವೆ, ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಏನು ಜಾಗದ ವ್ಯವಸ್ಥೆ ಅದನ್ನು ಗುರಿಯಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದೆಲ್ಲ ಅವರು ಸಂತೋಷ ಕೊಡುವಂಥ ವಿಷಯವೇ. ಕಾರ್ಯಕ್ರಮ ಹಾಕಿಕೊಂಡದ್ದು ಅದು ಅಷ್ಟೇ ಸೂಕ್ತವಾಗಿದೆ. ಹೇಳಿದ್ರು ಸೀತಾರಾಮ ಕಲ್ಯಾಣೋತ್ಸವ ಮತ್ತು ರಾಮ ಪಟ್ಟಾಭಿಷೇಕ. ಯಾರು ಬೆಳಿಗ್ಗೆ ಯಾವ ಆಚಾರ್ಯ ವರ್ಗ ಯಾವ ಗಣಹೋಮ ಇದರನ್ನು ವಿಚಾರವಾಗಿ ಯಾವ ಮಾರ್ಗದರ್ಶನವನ್ನು ಕೊಟ್ಟರು ಅವರು ಉಲ್ಲೇಖ ಮಾಡಿದ್ದು ಅದೇ. ಅಂದ್ರೆ ಸೀತಾರಾಮ ಅದರ ಜೊತೆಯಲ್ಲಿ ರಾಮರಾಜ್ಯದ ಕಲ್ಪನೆಯೊಂದಿಗೆ ಯಾವ ಒಂದು ಸುಭಿಕ್ಷ ಸಮಾಜ ನಿರ್ಮಾಣ ಆಗಬೇಕೋ ಆ ಕಾರ್ಯ ಯಾವುದೇ ಪ್ರಚಾರವಿಲ್ಲದೆ ಯಾವ ಶಿಶು ಮಂದಿರ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದೆಯೋ ಆ ಕಾರ್ಯಕ್ಕೋಸ್ಕರ, ಸಮಾಜದಲ್ಲಿ ಪರಿವರ್ತನೆಗೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಂಸ್ಕಾರದ ಜೊತೆ ಪರಿವರ್ತನೆ ಮಾಡುತ್ತಾ ಒಂದು ರಾಮರಾಜ್ಯದ ಕಲ್ಪನೆ ಈ ಗ್ರಾಮದಿಂದಲೇ ಪ್ರಾರಂಭವಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಕಾರ್ಯ ಎಂದು ಕೈಗೆತ್ತಿಕೊಂಡಿದ್ದಾರೋ ಅದರಲ್ಲಿ ಖಂಡಿತ ಯಶಸ್ಸು ಸಾಧ್ಯ, ಸಾಫಲ್ಯ ಸಿಕ್ಕೇ ಸಿಕ್ಕುತ್ತೆ. ನಾನಾಗಲೇ ಹೇಳಿದೆ, ಯಾವ ಕೆಲಸದ ಹಿಂದೆ ಸ್ವಾರ್ಥ ಇಲ್ವೋ, ಯಾವ ಕೆಲಸದ ಹಿಂದೆ ನಿಸ್ವಾರ್ಥ ಇದೆಯೋ, ಯಾವ ಕೆಲಸದ ಹಿಂದೆ ಶ್ರದ್ಧೆ ಇದೆಯೋ ಅದರಲ್ಲಿ ಶಕ್ತಿ ಇದ್ದೇ ಇದೆಯಪ್ಪ. ಭಗವಂತ ಅನುಗ್ರಹ ಯಾರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಯಾರು ತನಗಾಗಿ ಆಲೋಚನೆ ಮಾಡ್ತಾ ಇಲ್ಲ, ಆದ್ರೆ ಸಮಾಜಕ್ಕೋಸ್ಕರ ಆಲೋಚನೆ ಮಾಡ್ತಾನೆ ಮತ್ತು ಯಾವ ಅಪೇಕ್ಷೆ ಇಲ್ಲದೆ ಆಲೋಚನೆ ಮಾಡದೆ ಕೆಲಸ ಮಾಡ್ತಾ ಇದ್ದಾನೋ ಅವರಿಗೆ ಭಗವಂತನ ಅನುಗ್ರಹ ಇದ್ದೇ ಇದೆ. ಕಳೆದ ಹಲವು ವರ್ಷಗಳಿಂದ ಯಾವ ಶಿಶು ಮಂದಿರ ಇದೆ, ಈ ಕಾರ್ಯಕರ್ತರು ಈ ಕಾರ್ಯಕ್ಕೋಸ್ಕರ ಓಡಾಟ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಪ್ರಯತ್ನ ಮಾಡದೆ ಸುಮ್ಮಗೆ ಕುತ್ಕೊಳ್ತಾರೋ ಅವನಿಗೆ ಭಗವಂತ ಉಳಿಯುವುದೇ ಇಲ್ಲ. ನಾವು ಆಲೋಚನೆ ಮಾಡೋಣ, ಏನು ಬೇಕು ಅಂತ ಬೇಡಿಕೊಂಡು ನೀವು ಸುಮ್ಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಸುಲಭವಾಗಿ ಕೊಡಲ್ಲ. ಯಾರು ಈ ನಿಟ್ಟಿನಲ್ಲಿ ಭಗವಂತನಲ್ಲಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಬೆವರು ಸುರಿಸಿ ಆ ಕಾರ್ಯಕ್ಕೆ ಮಾರ್ಗೋಪಾಯ ಕಂಡುಕೊಳ್ತಾನೋ ಅವನನ್ನೇ ಭಗವಂತ ಅನುಗ್ರಹಿಸುವಂಥದ್ದು. ಹಾಗಾಗಿ ಕೆಲಸ ಸಾಫಲ್ಯ ಕಾಣಬೇಕಾದ್ರೆ ಶ್ರದ್ಧೆ ಇರಬೇಕು ಮತ್ತು ಬೆವರು ಸುರಿಸಿ ಅದರಲ್ಲಿ ಜೋಡಿಕೊಳ್ಬೇಕು. ಈ ಕೆಲಸ ಈ ಯಾವ ಶಿಶು ಮಂದಿರದ ಆಯೋಜಕರಿದ್ದಾರೋ ಸಂಘಟಕರಿದ್ದಾರೋ ಅವರು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈ ಕಾರ್ಯಕ್ಕೋಸ್ಕರವೂ ಹಲವು ತಿಂಗಳುಗಳಿಂದ ಓಡಾಟ ಮಾಡ್ತಾ ಅವರು ಬೆವರು ಸುರಿಸಿ ಪ್ರಾಮಾಣಿಕವಾಗಿ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಯಾವ ಕಾರ್ಯಕ್ರಮ ಇದಕ್ಕೆ ಜೋಡಿಸಿಕೊಂಡಿದ್ದಾರೋ ಅದು ನನಗೆ ಅತಿ ಆನಂದ ಕೊಟ್ಟಿದ್ದು ಮಾತ್ರವಲ್ಲ, ನನಗನಿಸಿತು ಇದು ಸೂಕ್ತ ಕಾರ್ಯಕ್ರಮಪ್ಪ. ಅಂದ್ರೆ ಅದರ ಹಿಂದಿರುವ ಉದ್ದೇಶ ಈ ಗ್ರಾಮದಲ್ಲಿ ಪರಿವರ್ತನೆ ಆಗಬೇಕು, ಈ ಗ್ರಾಮ ರಾಮ ರಾಜ್ಯದ ಒಂದು ಕಲ್ಪನೆಯ ಒಂದು ಸಂಕೇತ ಆಗಬೇಕು. ಹಾಗಾಗಿ ಈ ಗ್ರಾಮದಲ್ಲಿ ಈ ಚಟುವಟಿಕೆಗಳಲ್ಲಿ ನಡಿಬೇಕಾದ್ರೆ ಈ ಗ್ರಾಮದ ಜನರೇ ಸೇರಿ
ಅದರಲ್ಲಿ ಕೂಡಿಕೊಂಡು ಅದನ್ನು ಉಂಟಲ್ಲ ಸಾಕಾರಗೊಳಿಸುವಂತೆ ಏನು ಉದ್ದೇಶ ಇದೆ, ಇದು ನಿಜವಾಗಿ ಮೆಚ್ಚತಕ್ಕದ್ದು. ಹಾಗಾಗಿ ಯಾವ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೋ ಅದು ಅಷ್ಟೇ ಸೂಕ್ತ ಮಾತ್ರವಲ್ಲ, ಅದರ ಇದಿರುವ ಹಿಂದಿನ ಉದ್ದೇಶ ಏನಿದೆ ಅದು ಪ್ರತಿಯೊಬ್ಬರಿಗೂ ಮನದಟ್ಟು ಮಾಡುವಂತಹ, ಅದರ ಜೊತೆಯಲ್ಲಿ ಸಂಸ್ಕಾರ ಕೊಡುವಂತಹ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಏನಿದೆ 7 ದಿನಗಳಲ್ಲಿ ಅದು ಅಷ್ಟೇ ಸೂಕ್ತ. ಹಾಗಾಗಿ ಯಾವ ದಾನ ಯಾವ ರೀತಿಯಲ್ಲಿ ಇದರಲ್ಲಿ ಜೋಡಿಕೊಂಡಿದ್ದಾರೆ, ಅದರ ಜೊತೆಯಲ್ಲಿ ಅದರ ಉದ್ದೇಶ ಮತ್ತು ಸದುದ್ದೇಶದೊಂದಿಗೂ ಎಲ್ಲ ಏನು ಸಂಸ್ಕಾರದ ಭಾಗವಾಗಿ ರಾಮಾಯಣ ಪ್ರವಚನದೊಂದಿಗೆ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಸ್ವೀಕರಿಸಿ ಅದರ ಏನು ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಮುಂದಿನ ಜೀವನದಲ್ಲೂ ಅದನ್ನು ಅಳವಡಿಸುತ್ತಾ ಈ ಕಾರ್ಯದಲ್ಲಿ ಜೋಡಿಕೊಳ್ಳುವ ಜೊತೆಯಲ್ಲಿ ಇನ್ನೂ ಮುಂದೆ ಈ ಯಾವ ಕೇಂದ್ರ ಇದೆ ಇಲ್ಲಿ ಆಗುವಂತಹ ಒಳ್ಳೆಯ ಕಾರ್ಯಗಳಲ್ಲೂ ನಾವೆಲ್ಲ ಜೋಡಿಕೊಂಡು ಈ ಗ್ರಾಮ ಒಂದು ಶ್ರೇಷ್ಠ ಮತ್ತು ಎಲ್ಲರೂ ಉದಾಹರಿಸಲ್ಪಡುವಂತ ಒಂದು ರೀತಿಯ ರಾಮರಾಜ್ಯದ ಕಲ್ಪನೆಯ ಗ್ರಾಮವಾಗಿ ಸಾಕಾರಗೊಳ್ಳಿ. ನಮ್ಮ ವೈದ್ಯರು ಕೇವಲ ದೇಹಕ್ಕೆ ಮಾತ್ರ ಚಿಕಿತ್ಸೆ ಕೊಡುವುದಲ್ಲ, ಅವರು ಮನಸ್ಸಿಗೂ ಬುದ್ಧಿಗೂ ಚಿಕಿತ್ಸೆ ಕೊಡ್ತಕ್ಕಂತಹ ಒಂದು ದಕ್ಷತೆ ಇದೆ. ಈ ಒಂದು ಏನು ಮಕ್ಕಳ ಕೇಂದ್ರ ಇದೆ, ಸಂಸ್ಕಾರ ಕೇಂದ್ರ ಇದೆ, ಡಾಕ್ಟರ್ ಹೆಡಗೆವಾರ್ ಅವರ ಜನ್ಮ ಶತಾಬ್ದಿಯ ನಂತರ ಗ್ರಾಮಗಳಲ್ಲಿ ಸಂಸ್ಕಾರ ಕೊಡುವ ದೃಷ್ಟಿಯಿಂದ ಮುಖ್ಯವಾಗಿ ಇಂತಹ ಹಲವಾರು ಕೇಂದ್ರಗಳನ್ನು, ಶಿಶು ಮಂದಿರಗಳನ್ನು ಆರಂಭಿಸಿದ್ರು ಕೂಡ ಈ ಭಾಗದಲ್ಲಿ ಪರಿಪೂರ್ಣತೆಯಿಂದ ಕಳೆದ 25 ವರ್ಷದಿಂದ ಸಾರ್ಥಕ ಸೇವೆಯನ್ನು ಮಾಡಿ ಈ ಮಟ್ಟಕ್ಕೆ ಬರಬೇಕೆಂತಿದ್ರೆ ಇದರ ಹಿಂದೆ ಇದ್ದಂತಹ ಕಾರ್ಯಕರ್ತರ ಶ್ರಮ ಮತ್ತು ಕಾರ್ಯ ವೈಖರಿ ಕಾರಣ. ಒಂದು ಕಾಲದಲ್ಲಿ ಈಗ ನೋಡಿ, ಈ ಪ್ರದೇಶದಲ್ಲಿ ಹಳ್ಳಿಯ ಪ್ರದೇಶ, ಇಲ್ಲಿ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಎಲ್ಲ ಸರಿ. ಆದರೆ ಎಲ್ರಿಗೂ ಕೂಡ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಶಾಲೆಗಳಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ಆಧ್ಯಾತ್ಮ ಚಿಂತನೆಯನ್ನು ಕೊಡುವಂತಹ ಯಾವ ವ್ಯವಸ್ಥೆ ಕೂಡ ಇಲ್ಲ. ಹಿಂದೂ ಸಂಸ್ಕೃತಿ, ಹಿಂದೂ ವಿಚಾರವನ್ನ ಹೇಳುವಂತಹ ಯಾವ ವ್ಯವಸ್ಥೆ ಇಲ್ಲ. ಆ ಸಂದರ್ಭದಲ್ಲಿ ಎಳೆಯ ಮಕ್ಕಳನ್ನ ಆಕರ್ಷಿಸಿ 2 ವರ್ಷ 3 ವರ್ಷದ ಮಕ್ಕಳನ್ನ ಇಲ್ಲಿಗೆ ಬರಮಾಡಿಕೊಂಡು ಸೇವಾ ವೃತ್ತಿಗಳಿಂದ ಒಂದು ಕೇಂದ್ರದಲ್ಲಿ ಮಕ್ಕಳಿಗೆ ಬಾಲ್ಯ ಸಂಸ್ಕಾರಯುಕ್ತ ಶಿಕ್ಷಣವನ್ನು ಕೊಟ್ಟ ಪರಿಣಾಮವಾಗಿ ಈ ಸುತ್ತಮುತ್ತಲಿದ್ದಂತಹ ಮನೆಗಳಲ್ಲಿ ಒಂದು ಪರಿವರ್ತನೆ ಆಯಿತು. ನಮ್ಮಲ್ಲಿ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ, ಅದೇ ರೀತಿ ಸಂಘದಲ್ಲಿ ಈ ಗುಡ್ಡ ಕಾಡು ಜನಗಳಿಗೆ ಶಿಕ್ಷಣ ಕೊಡುವ ದೃಷ್ಟಿಯಿಂದ ಒಂದು ಶಿಕ್ಷಣದ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಪರಿಣಾಮವಾಗಿ ಯಾವುದೇ ಒಂದು ಆಧುನಿಕ ಅಥವಾ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಪಡೆಯದಂತ ತಾಯಂದಿರು, ತಂದೆಯಂದಿರು ಪ್ರಭಾವಿತರಾಗಿ ಕೆಲವು ವಿಚಾರವನ್ನು ಕಲ್ಕೊಳ್ತಾರೆ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಕಲಿಯುವುದು ಯಾವಾಗ ಅಂತಂದ್ರೆ ಮಕ್ಕಳಿಗೆ ಹೇಳಿಕೊಡಬೇಕಾದ. ನಾನೊಬ್ಬ ಅಧ್ಯಾಪಕ, ನಾನು MSc ಓದಿದ್ದೇನೆ, MEd ಓದಿದ್ದೇನೆ. ನಾನು ನಿಜವಾಗಿ ಸಬ್ಜೆಕ್ಟ್ ಅಭ್ಯಾಸ ಮಾಡಿದ್ದು ಮಕ್ಕಳಿಗೆ ಪಾಠ ಹೇಳುವಾಗ ಎಷ್ಟು ತರಬೇತಿ ಬೇಕು, ಎಷ್ಟು ಸಂಗ್ರಹ ಬೇಕು ಅಂತೇಳಿ ಆಗ ನಾವು ಅಭ್ಯಾಸ ಮಾಡ್ತೇವೆ. ಇಲ್ಲಿ ಕೂಡ ಅಷ್ಟೇ, ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನ ಈ ಕೇಂದ್ರ ಕೊಡುವುದರ ಜೊತೆ ಈ ಪರಿಸರ, ಮಕ್ಕಳು ಬರುವಂತಹ ಮನೆಯ ಹಿರಿಯರಿಗೆಲ್ಲ ಸಂಸ್ಕಾರದ ಬೀಜವನ್ನು ಬಿತ್ತುವಂತಹ ಕೆಲಸವನ್ನ ಈ ಕೇಂದ್ರ ಮಾಡಿದೆ. ಅದರ ಜೊತೆ ಇದಕ್ಕೆ ಬೇಕಾದಂತಹ ಜಾಗದ ವ್ಯವಸ್ಥೆ ಇಲ್ಲ. ನಾನು ಒಂದು ಮಾತನ್ನು ಹೇಳಿ, ಇಲ್ಲಿ ನಮ್ಮ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಿದ್ದಾರೆ, ನಮ್ಮ ಶೆಟ್ಟರಿದ್ದಾರೆ, ಹಲವು ಗಣ್ಯರಿದ್ದೀರಿ. ನಮ್ಮ ಸಮಾಜದ ಒಂದು ದುರ್ದೈವ್ಯ ಅಂತಂದ್ರೆ, ಒಂದು ಕಾಲದಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಕೋರ್ಜಿಗಟ್ಟಲೆ ಆಸ್ತಿ ಇತ್ತು, ಬೇಕಾದಷ್ಟು ಸಂಪತ್ತು ಗೇಣಿಯ ಮೂಲಕ ವಸೂಲಾಗ್ತಾ ಇತ್ತು. ಯಾವತ್ತೂ ಈ ಭೂ ಮಸೂದೆ ಬಂದ ನಂತರ ದೇವಸ್ಥಾನಗಳ, ಮಠಗಳ
ಆಸ್ತಿಗೆ ಅಥವಾ ಅವರ ಆದಾಯಕ್ಕೆ ಪೆಟ್ಟು ಬಂತು. ಆಗ ಈಗ ನಾನು ನೋಡ್ತೇನೆ ತಲಪಾಡಿಯಲ್ಲಿ ಆ ದೇವಸ್ಥಾನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜಾಗ ಇದೆ. ಇನ್ನು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡುವ ಅಂತ ಹೇಳಿದ್ರೆ ಅಲ್ಲಿ ಜಾಗ ಇಲ್ಲ. ಮಂಗಳಾದೇವಿ ದೇವಸ್ಥಾನ ನೋಡಿ, ಕೇಂದ್ರ ಭಾಗದಲ್ಲಿದೆ ಮಂಗಳಾದೇವಿ. ದಾನ ಮಾಡುವವರಿದ್ದಾರೆ, ದಾನಿಗಳಿದ್ದಾರೆ. ಅಲ್ಲಿ ಒಂದು ಒಳ್ಳೆಯ ಸಭಾಭವನ್ನು ನಿರ್ಮಿಸಿ ಮಾಡಲಿಕ್ಕೆ ಅಲ್ಲಿ ರಾಮನಾಥ ಹೆಗ್ಡೆ ಅವರಿಗೆ ಆಗ್ತಿಲ್ಲ. ಯಾಕೆಂತಂದ್ರೆ ಆ ದೇವಸ್ಥಾನ ಮತ್ತು ದೇವರ ಸುತ್ತಮುತ್ತ ಮಾತ್ರ ಅಲ್ಲಿದೆ, ಉಳಿದದೆಲ್ಲ ಪರಾಧೀನ ಆಗಿದೆ ಬೇರೆ ಬೇರೆ ಕಾರಣಗಳಿಂದ. ಅದೇ ಒಂದು ಕ್ರಿಶ್ಚಿಯನ್ ಚರ್ಚ್ ನೋಡಿ, ಆ ಚರ್ಚಿನ ಸುತ್ತ ಒಂದು ಶಾಲೆ, ಒಂದು ಸ್ಮಶಾನ, ಅನಂತರ ಒಂದು ಸಭಾಭವನ ಎಲ್ಲ ಇದೆ. ನಮ್ಮ ದುರ್ದೈವ ಏನು ಅಂತಂದ್ರೆ ಇವತ್ತು ದೇವಸ್ಥಾನಗಳಲ್ಲಿ ಮದುವೆ ಮಾಡುವುದಿಲ್ಲ. ಈಗ ಸ್ವಾಮಿಗಳು ಇವರು ಹೇಳಿದ್ರು, ಪುಂಡರೀಕಾಕ್ಷರು ಹೇಳಿದ್ರು, ಮದುವೆಯ ಆ ಸಂದರ್ಭದಲ್ಲಿ ಸಾಯಂಕಾಲದ ಔತಣವನ್ನು ಅಲ್ಲಿ ಮುಗಿಸುವುದು. ಅಲ್ಲಿ ಕುರಿ ಕೋಳಿ ಎಲ್ಲ ಬರ್ತದೆ. ನಮ್ಮ ಸಂಘನಿಕೇತನದಲ್ಲಿ ಅಥವಾ ತಲಪಾಡಿ ದೇವಸ್ಥಾನದಲ್ಲಿ ಬೇರೆ ಇಲ್ಲಿ ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಮ್ಗೆ ಒಂದೇ ಖರ್ಚಿನಲ್ಲಿ ಮುಗಬೇಕು ಅಂತ ಹೇಳಿ ಸ್ಮಶಾನಕ್ಕೆ ಹೋಗ್ತೇವೆ ನಾವು. ಈ ತಪ್ಪು ತಿಳ್ಕೊಳ್ಬೇಡಿ, ನನಗೆ ಚರ್ಚ್ಗಳ ಮೇಲೆ ದ್ವೇಷ ಇಲ್ಲ, ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಿ ಕೆಲವರು ಕೆಲಸ ಹೌದಾನೆ ಪುರಾಣಿಕ ಅಂಚೆ ಬೊಗ್ಗಲ್ನು ಅಂತ ನನ್ನ ಹತ್ರ ಕೇಳ್ತಾರೆ. ವಾಸ್ತವಿಕತೆ ಏನು ಅಂತಂದ್ರೆ ನಾವು ಮಂಗಳ ಕಾರ್ಯವನ್ನು ಮಾಡುವುದು ದೇವರ ಸನ್ನಿಧಿಯಲ್ಲಿ, ಹಿರಿಯರ ಸನ್ನಿಧಿಯಲ್ಲಿ ಅಗ್ನಿ ಮುಖೇನ ಸಪ್ತ ಪದಿ ತುಳಿದು ಒಂದು ಒಳ್ಳೆಯ ಸಂಸ್ಕಾರ, ವಿವಾಹ ಸಂಸ್ಕಾರ ಅಂತಂದ್ರೆ ನಮ್ಮ ಜೀವನದ 16 ಸಂಸ್ಕಾರಗಳಲ್ಲಿ ಅತ್ಯಂತ ಪ್ರಧಾನವಾದಂತಹ ಸಂಸ್ಕಾರ ಪಾಣಿಗ್ರಹಣ. ಅದನ್ನ ನಾವು ಪ್ರಾಶಸ್ತ್ಯವನ್ನು ಬಿಟ್ಟು ಎಲ್ಲಿಯೋ ಕೊಂಡು ಹೋಗಿ ಮಾಡಿದ್ರೆ ಅದಕ್ಕೆ ದುಷ್ಟ ಕೆಟ್ಟ ಪರಿಣಾಮ ಆಗ್ತದೆ. ಅದಕ್ಕೋಸ್ಕರ ನಮ್ಮ ದೇವಸ್ಥಾನಗಳ ಅಥವಾ ಇಂಥ ವಿದ್ಯಾಲಯ ಸಂಸ್ಕಾರ ಕೇಂದ್ರಗಳ ಪಕ್ಕದಲ್ಲಿ ಒಂದು ಯೋಗ್ಯವಾದಂತಹ ಒಂದು ಕಲಾಭವನ, ಸಾಂಸ್ಕೃತಿಕ ಭವನ ಇರಬೇಕು. ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ನೋಡಕ್ಕೆ ಇಲ್ಲಿ ನೋಡಿ, ಈ ಕೇಶವ ಶಿಶು ಮಂದಿರ ಕಿನ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ತಾರೆ. ವರ್ಷಕ್ಕೊಮ್ಮೆ ಅದ್ದೂರಿಯಲ್ಲಿ ನವ ವಧುವರರ ಸಮಾವೇಶ ಮಾಡ್ತಾರೆ. ಆ ಸಮಾವೇಶದಲ್ಲಿ ಇತ್ತೀಚೆಗೆ ಮದುವೆಯಾದಂತಹ ಹಲವು ದಂಪತಿಗಳು ಬರ್ತಾರೆ. ಇಡೀ ದಿವಸ ಅವರಿಗೆ ಸಂಸ್ಕಾರದ ವಿಚಾರ ಹೇಳ್ತಾರೆ. ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ನಮ್ಮ ಸಂಸಾರದಲ್ಲಿ ನಮ್ಮ ದಂಪತಿಗಳ ಕರ್ತವ್ಯ ಏನು, ಕೇವಲ ಮೋಜು ಮಾಡುವುದು ಮಾತ್ರ ಅಲ್ಲ, ಸಮಾಜಕ್ಕೆ ನಾವು ಏನು ಕೊಡಬೇಕು, ಮಕ್ಕಳನ್ನ, ತಂದೆ ತಾಯಿಗಳನ್ನ, ಹಿರಿಯರನ್ನ ನಾವು ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲವನ್ನು ಕೂಡ ಹಿರಿಯರು ಹೇಳ್ತಾರೆ. ಅದಕ್ಕೆ ವ್ಯವಸ್ಥೆಗೆ ಬೇಕು. ಪ್ರತಿ ಸರ್ತಿ ಕೂಡ ಕಾರ್ಯಕ್ರಮ ಮಾಡುವಾಗ ಇಲ್ಲಿ ತಗಡು ಚಪ್ಪರ ಮಾಡೋದು, ಈ ಹಾಸ್ಯ ಎಲ್ಲ ಮಾಡಿದ್ರೆ ಖರ್ಚು ವೆಚ್ಚ, ಇನ್ನು ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹೇಗೆ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಾಡ್ತೇವೆ, ಈ ಪರಿಸರದಲ್ಲಿ ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ಒಂದು ಜಾಗ ಬೇಕು. ದುರ್ದೈವದಲ್ಲಿ ಆರಂಭದಲ್ಲಿದ್ದಂಥ ಸ್ವಲ್ಪನೇ ಜಾಗ ಅದು ಶಿಶು ಮಂದಿರಕ್ಕೆ ಸಾಕು. ಮತ್ತೆ ಯಾರಾದರೂ ಅತಿಥಿಗಳು ಬಂದ್ರೆ ಅವರ ಕಾರನ್ನು ಇನ್ನೊಬ್ಬರ ಜಾಗದಲ್ಲಿ ಇಡಬೇಕು. ಅವು ಏನ ಜಾಗ ಕಾರ್ ದೀತೀನಿ ಅಂತ ಹೇಳಿದ್ರೆ ಇವ ಪಿನ್ನೆ ಬಿಡ್ತಿಟ್ಟು ಓದಬೇಕು. ಅದಕ್ಕೆ ಇಲ್ಲಿಯ ಕಾರ್ಯಕರ್ತರು ಎಲ್ಲ ಶ್ರಮ ವಹಿಸಿ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಸಂಸ್ಕಾರದ ಜೊತೆ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕು. ಹಾಗೆ ನಾನೊಂದು 15 ವರ್ಷದ ಹಿಂದೆ ಈ ತಲಪಾಡಿ ಕಿನ್ಯಕ್ಕೆ ಬಂದಾಗ ನಮ್ಮ ಹತ್ರ ಇದ್ದದ್ದು ಕೇವಲ 7 ಎಕರೆ ಜಾಗ. ಭಗವಂತನ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ 85 ಎಕರೆ ಜಾಗವನ್ನ ಮುಸ್ಲಿಮರಿಂದ ನಾವು ಪಡೆದಿದ್ದೇವೆ. ಬೇರೆ ಯಾರಿಂದಲ್ಲ, ಮುಸ್ಲಿಂ ಬಂಧುಗಳು ಅಲ್ಲಿಯ ಯಾವುದು ತಲಪಾಡಿಯ ಆ ಗುತ್ತಿನವರು ಮುಸ್ಲಿಮರಿಗೆ ಮಾರಿದ್ರು, ಅವರು ಇನ್ನೊಬ್ಬ ಮುಸ್ಲಿಮರಿಗೆ ಮಾರಿದ್ರು. ಒಂದಕ್ಕೆ 4 ದುಡ್ಡು ಕೊಟ್ಟು ನಾವು ತಕೊಂಡು, ನಾನು ಇಲ್ಲಿ ವಿದ್ಯಾ ಕೇಂದ್ರವನ್ನು ಮಾಡುವಾಗ ನಮ್ಮವರು ತುಂಬ ಹೇಳಿದರು, ಬೋದು ಬ್ಯಾರಲ್ಲೇ ಮದ್ದೊಡ್ಡು ಮಲ್ಪನಿಗಳು. ಸತ್ಯ ಹೇಳ್ತೇನೆ, ನೀವು ಯಾಕೆ ಅಲ್ಲಿ ಮಾಡ್ತೀರಿ? ಎದುರಿನಲ್ಲಿ KC ರೋಡ್ನಲ್ಲಿ ಬರುವಾಗ ಮಂಡ್ಯ ಅಡಿಗೆ ಇಟ್ಕೊಂಡು ಬರಬೇಕು, ಮಕ್ಕರ್ ಮಾಡ್ತಾರೆ, ನೀವು ಯಾಕೆ? ನಾನು ಹೇಳಿದೆ, ನಾನು ಇದರಲ್ಲಿಲ್ಲ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿಲ್ಲ, ನಾನು ಸ್ವತಂತ್ರ ಭಾರತದಲ್ಲಿದ್ದೇನೆ. ಯಾರಾದರೂ ಏನೇ ಹೇಳಿ ಆ ಪರಿಸರವನ್ನ
ಒಳ್ಳೆ ರೀತಿಯಲ್ಲಿ ಮಾಡುವ. ನಾನೀಗ ಮಸೀದಿಯ ಗುರುಗಳ ಹತ್ರ, ಧರ್ಮಗುರುಗಳ ಹತ್ರ ಬಹಳ ಅನ್ಯೋನ್ಯವಾಗಿದ್ದೇನೆ, ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ. ಒಟ್ಟು ಸಾಮಾಜಿಕ ಪರಿವರ್ತನೆಯನ್ನು ನಾವು ಮಾಡಬೇಕು ಹೊರತು ಘರ್ಷಣೆ ವಿರೋಧದಿದ್ದಲ್ಲ. ಆ ರೀತಿಯ ಒಂದು ಪ್ರಯತ್ನ ನಮ್ಮ ವಿದ್ಯಾಸಂಸ್ಥೆ ಆಗಿ ಅಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ, ಅದೇ ರೀತಿ ಕಾಲೇಜುಗಳು ಆಗ್ತಾ ಇವೆ. ಇದು ನಮಗೆ ಈ ಸಮಾಜಕ್ಕೆ ಬೇಕಾದಂಥದ್ದು ವ್ಯಾಪಾರದ ದೃಷ್ಟಿಯಿಂದಲ್ಲ. ಆ ದೃಷ್ಟಿಯಿಂದ ನಾನು ಕೇಶವ ಶಿಶು ಮಂದಿರವನ್ನು ಕೂಡ ಅಡಾಪ್ಟ್ ಮಾಡಿದ್ದೇನೆ, ತಗೊಂಡಿದ್ದೇನೆ. ಯಾಕೆ ಅಂತಂದ್ರೆ ಇದು ನನ್ನದೇ ವಿದ್ಯಾಸಂಸ್ಥೆಯ ಒಂದು ಭಾಗ. ನಾನು ನಾರಾಯಣ ಮತ್ತೆ ಶೆಟ್ರ ಹಾಗೆ ನಾನು ಒಬ್ಬ ಕಾರ್ಯಕರ್ತ ಅಷ್ಟೇ, ನನ್ನ ಹತ್ರ ಬಾಸಿಸಮ್ ಇಲ್ಲ. ಆ ರೀತಿ ನಾವು ಮನಸ್ಸು ಮಾಡಿ ನಾವೆಲ್ಲ ಸೇರಿ, ನನಗೆ ಗೊತ್ತಿದೆ ಆಶ್ವಾಸನೆ ಎಷ್ಟು ಕೊಟ್ಟಿದ್ದಾರೆ, ದುಡ್ಡು ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ, ಶೆಟ್ರ ಹತ್ರ ಕೇಳಿದ್ರೆ ಈ ಚಪ್ಪಲಾಗಲೇ ಕೊರಪಿನಂತ ದುಡ್ಡು ಆತಜ್ಜಿ ಅಂತ ಹೇಳ್ತಾರೆ. ಸತ್ಯ ವಿಷಯ. ಆದರೂ ಕೂಡ ಈಗಿನ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಬಹಳ ಟೈಟ್ ಇದೆ. ದುಡ್ಡು ತಿರುಗುವುದಿಲ್ಲ. ಈಗ ಯಾರ ಹತ್ರ ಕೇಳಿದ್ರು ಕೂಡ ಮಂಡೆ ಬೆಚ್ಚ, ದುಡ್ಡು ಇಲ್ಲ. ಆದ್ರಿಂದ ಈ ಘನಘೋರ ಪರಿಸ್ಥಿತಿಯಲ್ಲಿ ಕೂಡ ಇಷ್ಟು ದೊಡ್ಡ ಒಂದು ಸಾಹಸಕ್ಕೆ ನಮ್ಮ ಸಮಿತಿಯವರು, ನಮ್ಮ ಕಾರ್ಯಕರ್ತರು ಕೈ ಹಾಕಿದ್ದಾರೆ. ಶ್ರೀರಾಮಚಂದ್ರನ ಪೂಜೆ, ಗಣಪತಿಯ ಹವನ ನಡೆದಿದೆ. ಹಿರಿಯರ ಸ್ವಾಮೀಜಿಯವರ, ಶಣಯ್ಯ ಅವರಂತ ಹಿರಿಯರ ಒಂದು ಮಾತು ಆಶೀರ್ವಚನ ನಂಗಿದೆ. ನಾವೆಲ್ಲ ಒಟ್ಟಾಗಿ ಒಂದು ಹಿಡಿಸೂಡಿಯ ಕಡ್ಡಿಯನ್ನು ನಾವು ಮುರಿಬಹುದು ಬಹಳ ಸುಲಭವಾಗಿ, ಎರಡನ್ನು ಮುರಿಬಹುದು. ಮೈಪು ಸೂಡಿ ಹಿಡಿತಿನ ರಡ್ ಕೊರ್ಮು ಪೊಲಿಪೊಲಿ ಇಡೀ ಮೈಪು ಸೂಡಿನ ಪೊಲಿಪರೆ ಆಪುಜಿ. ಹಾಗೆ ಇವತ್ತು ಇಡೀ ಹಿಂದೂ ಸಮಾಜ, ಸ್ವಾಮಿಗಳು ಸರಿಯಾಗಿ ಹೇಳಿದರು, ನಮ್ಮ ನಮ್ಮ ಜಾತೀಯತೆ, ನಮ್ಮ ನಮ್ಮ ಮನೆಯ ವ್ಯವಸ್ಥೆ ಪಡುಸಾಲೆಯ ಒಳಗೆ ಮಾತ್ರ, ಮನೆಯೊಳಗೆ ಮಾತ್ರ. ಅವ ಬ್ರಾಹ್ಮಣ, ಇವ ಬಂಟ, ಇವ ಬಿಲ್ಲವ, ಅವ ಕೊಂಕಣ, ಏನೇನಿದೆ ಇದು ಎಲ್ಲ ಎಲ್ಲಿಗೆ ಸೀಮಿತ ಅಂತಂದ್ರೆ ನಮ್ಮ ನಮ್ಮ ಮನೆಯ ಆ ಪಡಸಾಲೆಗೆ ಮಾತ್ರ. ಅಲ್ಲಿಂದ ಹೊರಗೆ ಚಾವಡಿಗೆ ಬಂದಾಗ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಎನ್ನುವ ಭಾವನೆಯಲ್ಲಿ ನಾವು ಬದುಕಬೇಕು. ಹಾಗಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಬದುಕುವಂತಹ ಅವಕಾಶ ಇದೆ. ಬಂಧುಗಳೇ, ಜನಸಂಖ್ಯೆಯಲ್ಲಿ ನಾವು ವರ್ಷಂ ಪ್ರತಿ ಕಡಿಮೆ ಆಗ್ತಾ ಬರ್ತಾ ಇದ್ದೇವೆ. 2060ನೇ ಇಸ್ವಿಯಲ್ಲಿ ಇದೇ ಪ್ರಮಾಣದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗಿ ಅನ್ಯಮತೀಯರ ಸಂಖ್ಯೆ ಹೆಚ್ಚಾದಾಗ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತೇವೆ. ಯಾವಾಗ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತೇವೆ, ಹಿಂದೂ ಧರ್ಮದ ಆಚರಣೆ, ಹಿಂದೂ ದೇವಸ್ಥಾನ, ಮಠ, ಮಂದಿರ ಅಥವಾ ಹಿಂದೂ ಹೆಣ್ಣು ಮಕ್ಕಳು, ಹಿಂದೂ ಶ್ರದ್ಧೆಯ ಕೇಂದ್ರ. ನಾನೀಗ ಬರ್ತಾ ಇದ್ದೇನೆ, ನಮ್ಮ KC ರೋಡ್ನಿಂದ ಬರುವಾಗ ಒಂದು ಸ್ಟಾಲ್ ಆಗಿದೆ, ಬೀಫ್ ಸ್ಟಾಲ್. ಇಷ್ಟು ಉದ್ದದ ದನಗಳನ್ನು ನೇತಾಕ್ತಾರೆ ಅಲ್ಲಿ, ಕಟ್ಟು ಮಾಡಿ. 2 ಕಣ್ಣು ಮುಚ್ಚಿ ನಾನು ಬರ್ತೇನೆ. ಅಲ್ಲಿ ಬರ್ಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ನಮ್ಮ ಅಧ್ಯಕ್ಷರು ಎಲ್ಲಿದ್ದಾರೆ, ಪಂಚಾಯತ್ ಅಧ್ಯಕ್ಷರು. ನಾನು ಕೇಳಿದೆ ಯಾಕಾಯ್ತು ಅಂತೇಳಿ. ಅಲ್ಲಿ ಅವರು ಹೇಳ್ತಾರೆ ಅದಕ್ಕೆ ಪರ್ಮಿಷನ್ ತಕೊಂಡು ಬಂದಿದ್ದಾರೆ, ಲೈಸೆನ್ಸ್ ತಕೊಂಡು ಬಂದಿದ್ದಾರೆ ಅಂತ. ನಮ್ಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಮುಚ್ಚಿಸ್ಲಿಕ್ಕೆ ಆಗುದಿಲ್ಲ ಅಂತ. ಗೋಹತ್ಯೆಗೆ ನಿಷೇಧ ಇದ್ರೂ ಕೂಡ, ಕಾನೂನಿನ ಪ್ರತಿಬಂಧ ಇದ್ರೂ ಕೂಡ ರಾಜಾರೋಷವಾಗಿ ನಮ್ಮ ಆರಾಧ್ಯ ದೈವ, ನಲಿದಾಡುವ ದೇವರು ಆ ಗೋಮಾತೆಯನ್ನ ರಾಜಾರೋಷವಾಗಿ ಕಡಿಯುವುದು ಮಾತ್ರ. ಎಲ್ಲ ಒಂದು ಒಳಗಡೆ ಎಲ್ಲಿಯಾದರೂ ಮಾತ್ರ ಮಾಡಿದ್ರೆ ತೊಂದರೆ ಇಲ್ಲ, ನಮ್ಮ ಕಣ್ಣಿಗೆ ಬೀಳಬೇಕು. ನೀವೇನ್ ಮಾಡ್ತೀರಿ ನೋಡುವ, ಯಾನ್ ಮಲ್ಪೆ, ಯಾನ್ ತಿಪ್ಪೆ. ನಮ್ಮ ನೋಡಿದ್ರಿ ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ರಾಜಾರೋಷವಾಗಿ ದನದ ಮಾಂಸವನ್ನ ಹೊರಗೆ ತಂದು ಕಡಿದು ಅದನ್ನು ಬೇಯಿಸಿ ಎಲ್ಲರ ಜೊತೆ ತಿಂದು, ಯಾರು ಏನ್ ಮಾಡ್ತೀರಿ, ಇದು ನನ್ನ ವೈಯಕ್ತಿಕ ಅಂತೇಳಿ. ಇಂತಹ ಮಾನಸಿಕತೆ, ಇಂತಹ ಬುದ್ಧಿ ಈ ಜನಗಳಲ್ಲಿ ಬಂದ ಪರಿಣಾಮವಾಗಿ ನಮ್ಮ ರಾಜಕೀಯ ವ್ಯವಸ್ಥೆ, ಒಟ್ಟು ವ್ಯವಸ್ಥೆ ಇಷ್ಟು ಹಾಳಾಗಿದೆ. ಒಂದೇ ಒಂದು ಮಾತನ್ನು ನಾನು ಹೇಳಿದ, ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಪ್ರಧಾನಮಂತ್ರಿಗಳು ರಾಫೇಲ್ ಅಂತಕ್ಕಂಥ ಒಂದು ಯುದ್ಧ ವಿಮಾನವನ್ನ ಮೊದಲನಲ್ಲಿ
ವಶ ತೆಕ್ಕೊಂಡ ನಂತರ ಅದು ಆಯುಧ ಪೂಜೆಯ ಸಂದರ್ಭ ಆದ ನಂತರ ಅದಕ್ಕೆ ಪೂಜೆ ಮಾಡಿದರು. ಎಂತಹ ವಿರೋಧ ಯಾರ್ದು? ಬೇರೆಯವರಲ್ಲ, ಅಹಿಂದುಗಳಾದ ಹಿಂದೂಗಳು. ಇವರು ಇದರ ಬಗ್ಗೆ ಚರ್ಚೆ, ಪತ್ರಿಕೆಗಳಲ್ಲಿ ಏನು ಮಾತು ಬಂತು. ಅದೇ ಬೇರೆಯವರು ಏನಾದರೂ ಇಲ್ಲ, ತೊಂದರೆ ಇಲ್ಲ. ಗುಜರಾತಿನಲ್ಲಿ ಮೋದಿ ಅವರು 2002ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ದಂಗೆ ನಡೆಯಿತು. ಅದು ಬಿಜೆಪಿ ಆಳ್ವಿಕೆಯಲ್ಲಾಯಿತು. ಅದರ ಬಗ್ಗೆ ಎಷ್ಟು ಪ್ರಚಾರ, ಎಷ್ಟು ಅಪಪ್ರಚಾರ ಈ ಮೀಡಿಯಾಗಳು ಜನಗಳು ಮಾಡಿದರು. ಅದರ ಹಿಂದೆ ಗುಜರಾತಿನಲ್ಲಿಯೇ ಬೇಕಾದಷ್ಟು 1965ರಿಂದ 2002 ಈ ತರದ ದಂಗೆಗಳಾಗಿವೆ. ಆಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರು. ಅದರ ಬಗ್ಗೆ ಚಕಾರ ಇಲ್ಲ. ಬಿಹಾರದಲ್ಲಾಗಿದೆ, ಬೇರೆ ಕಡೆ ಆಗಿದೆ. ಕೇವಲ ಸಂಘ ಪರಿವಾರದ ವ್ಯವಸ್ಥೆಯಲ್ಲಿ ಇದೆ ಅಂತ ಅನ್ನುವ ಕಾರಣಕ್ಕೋಸ್ಕರ ಇಷ್ಟೊಂದು ಅಪಪ್ರಚಾರ, ಸುದ್ದಿ. ಕಾರಣ ಏನಂತಂದ್ರೆ ಇದಕ್ಕೆ ವಿರೋಧ ಬೇರೆಯವರದಲ್ಲ, ನಮ್ಮವರದೇ ಇದಕ್ಕೆ ವಿರೋಧ. ಆ ದೃಷ್ಟಿಯಿಂದ ಬಂಧುಗಳೇ, ಯಾವುದೇ ರಾಜಕೀಯವನ್ನು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಹಿಂದೂಗಳಲ್ಲಿ ನಮ್ಮಲ್ಲಿ ಐಕ್ಯತೆಯ ಕೊರತೆಯಾದಾಗ ಉಳಿದವರ ಧ್ವನಿ ಮೇಲೆ ಬರ್ತದೆ, ನಮ್ಮ ಧ್ವನಿ ಅಡಗ್ತದೆ. ಅದಕ್ಕೋಸ್ಕರ ಹಿಂದೂ ಚಿಂತನೆ, ಹಿಂದೂ ಜೀವನ ಪದ್ಧತಿ, ಹಿಂದೂ ಸಂಸ್ಕಾರ. ನಾನು ಒಂದು ಸರ್ತಿ ಇದನ್ನು ನೋಡಿದೆ, ರಾಮಾಯಣದ ಒಂದು ಇದು ಬಂತು, ಕರಡುಪತಿ. ಅಮಿತಾಬ್ ಬಚ್ಚನ್ ಹಿಂದಿಯಲ್ಲಿ, ಕನ್ನಡದಲ್ಲಿ ಅಲ್ಲ, ರಾಜ್ಕುಮಾರ್ರ ಮಗ ಅಲ್ಲ, ಒಂದು ಎಷ್ಟೋ ವರ್ಷದ ಹಿಂದೆ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಏನು ಪ್ರಶ್ನೆ ಅಂತಂದ್ರೆ, ಜಾನಕಿಗೂ ದಶರಥನಿಗೂ ಏನು ಸಂಬಂಧ ಅಂತ ಬಂತು ಒಂದು ಪ್ರಶ್ನೆ. ಒಂದು ಹುಡುಗಿ 5 ನಿಮಿಷ ನೋಡಿದ್ಲು, ಅವಳಿಗೆ ಅರ್ಥ ಆಗ್ಲಿಲ್ಲ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಮತ್ತೆ ಫೋನ್ ಫ್ರೆಂಡ್ ಕೇಳಿದ್ರು. ಅನಂತರ ಅವ್ರು ಹೇಳಿದ್ರು, ನಾನೇ ಹೇಳ್ತೇನೆ ಅಂತ ಹೇಳಿದ್ರು. ಏನು ಅಂತ, ಬಹಳ ಸುಲಭವಾಗಿ ಹೇಳ್ತೇನೆ ಅಂತ. ಏನು ಅಂತಂದ್ರೆ, ದಶರಥ ಜಾನಕಿಯ ತಂದೆ ಅಂತ ಹೇಳಿದ್ರು. ದಶರಥ ರಾಮನ ತಂದೆ, ಜಾನಕಿಗೆ ಸೀತೆಗೆ ಮಾವ ಅಂತ ಆ ಹೆಣ್ಣು ಮಗುವಿಗೆ ಗೊತ್ತಿಲ್ಲ. ಯಾರ್ದು ತಪ್ಪು? ಇಲ್ಲಿ ಇಷ್ಟೊಂದು ಜನ ತಾಯಂದಿರು ನಾವು ಕೂತಿದ್ದೇವೆ. ಮಕ್ಕಳಿಗೆ ರಾಮಾಯಣದ ಏನಾದರೂ ಪಾಠ ಹೇಳ್ತೇವೆ ನಾವು? ಮನೆಯಲ್ಲಿ ಶಾಲೆ ಬೂಕ್ ಓದುಂಬೆ ಫಸ್ಟ್ ಬರೋಡು, ಈ ರ್ಯಾಂಕ್ ಬರೋಡು ಅಂತ ಹೇಳುದು, ಮಕ್ಕಳನ್ನು ಟ್ಯೂಷನ್ಗೆ ಕೊಡುದು, ಗುದ್ದುದು. ಆನಂತರ ಯಾವುದೇ ಒಂದು ಧಾರ್ಮಿಕ, ಈಗ ನಮ್ಮ ಶಾಲೆಗಳಲ್ಲಿ ಕಡ್ಡಾಯವಾಗಿ ರಾಮಾಯಣವನ್ನು ಹೇಳ್ಕೊಡ್ಬೇಕು, ಕಡ್ಡಾಯವಾಗಿ ಸಂಸ್ಕೃತ ಭಗವದ್ಗೀತೆ ಹೇಳಬೇಕು, ಭಜನೆ. ಮೊನ್ನೆ ಒಬ್ಬರು ಬೊಂಬಾಯಿಂದ ಒಬ್ಬರು ಹಿರಿಯರು ಬಂದರು. ಒಂದು ಕಾರ್ಯಕ್ರಮದಲ್ಲಿ ಕಟೀಲ್ನಲ್ಲಿ ಒಂದು ಯಕ್ಷಗಾನದ ಒಂದು ತರಬೇತಿಯ ಸಮಾರೋಪಕ್ಕೆ ಹೋಗಿದ್ದೆ ನಾನು. ಅವರು ಹೇಳಿದ್ರು, ನಾನು ಈ ಶಾಲೆಗಳಲ್ಲಿ ಈ ಯಕ್ಷಗಾನ ತರಬೇತಿ, ಭಜನೆ ಎಲ್ಲ ಹೇಳ್ಕೊಡ್ಬೇಕು ಅಂತೇಳಿ. ನಾನು ಕಾರ್ಯಕ್ರಮ ಮುಗಿಸಿ ಬರುವಾಗ, ಸರಿ 2 ಅಂತೆ ಪಾತೆರಡು ಅಂತ ಹೇಳಿದ್ರು. ಸುರೇಶ್ ಶೆಟ್ಟಿ ಅಂತ ಬಹಳ ಶ್ರೀಮಂತರು, ಹೋಟೆಲಿಯರ್. ಎನ್ನ ಮೆಗ್ಗಿನ ಬಾಲ ಇರ ಶುಭೋದಯ ಶಾಲೆ ಪೋಪುಂಡು ಮುರಾನಿ ಅಂಕಲ್ಸ್ ಇಲ್ಲಡೊಂಜಿ ಭಜನೆ ಮಲ್ಪನಾಗ ಅವು ಎಡ್ಡೆ ನಲ್ತೊಂದು ಭಜನೆ ಮಲ್ತೊಂದುಂಡು. ಬಾಲ ನೀ ಓಲ್ ಕಲ್ತಾ ಕೆಂಡೆ, ಯಾನು ಸಾಲಿಡ್ ಕಲ್ತಾ ಪಂಡು, ಓ ಸಾಲ ಪಂಡೆ, ಶುಭೋದಯ ಪುರಾಣಿಕರನ ಶುಭೋದಯ ಸಾಲಿಡ್ ಪಂಡೆ. ಸಾರ್ ಎಂಕಲು 1 ಕೋಟಿ ರೂಪಾಯಿ ಕೊರೋಣ ನಾನೇ ಎನ್ನ ಬೊಂಬ ಇಡೊಂದು ಮಲ್ಪರೆಗೆ ಆಪುಜಿ ಎನ್ನ ಜೋಕುಲಿ ಗೊತ್ತಾಂಡತ. ಇಂಚಿನ ಒಂಜಿ ಸಂಸ್ಕಾರ ಕೊರಪಿನ ಒಂಜಿ ವ್ಯವಸ್ಥೆ ನಮ್ಮ ಸಮಾಜ ಉಂಡತ್ತ ಅಂತ ಹೇಳಿ ಬಹಳ ಸಂತೋಷ ಪಟ್ಟುಕೊಂಡ್ರು. ಇವತ್ತು ಭಜನೆ ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಆದರೆ ಭಜನಾ ಕೇಂದ್ರಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಮಕ್ಕಳಿಗೆ ನೃತ್ಯ ಭಜನೆಯನ್ನು ಹೇಳ್ಕೊಡ್ತಾರೆ. ತಾಯಂದಿರು ಭಜನೆ ಮಾಡ್ತಾರೆ, ತಾಯಂದಿರು ಚೆಂಡೆ ಬಡಿತಾರೆ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಾರೆ. ಅವರಿಗೆ ಕೀಳರಿಮೆ ಇಲ್ಲ. ಒಳ್ಳೆಯ ಸಮವಸ್ತ್ರವನ್ನು ಹಾಕಿ ಇಶಿಷ್ಟಕ್ಕ ಹೆಣ್ಣು ಮಕ್ಕಳು, ಹುಡುಗರೆಲ್ಲ ಆ ನೃತ್ಯ ಭಜನೆಯನ್ನು ಮಾಡ್ತಕ್ಕಂಥದ್ದು. ಇದು ಇವತ್ತಿನ ಬೆಳವಣಿಗೆ. ಆ ಸಂಸ್ಕಾರ ಮಕ್ಕಳಿಗೆ ಸಿಕ್ಕಿದಾಗ ಭಜನೆ ಹೇಳಲಿಕ್ಕೆ ಅವರಿಗೆ ನಾಚಿಕೆ ಆಗುವುದಿಲ್ಲ, ಸಂತೋಷದಿಂದ ಆ ಕೆಲಸವನ್ನು ಮಾಡ್ತಾರೆ. ನಿಮ್ಮಲ್ಲಿ ಯಾನ್ ತುಳುಟೆ ಪಾತರ್ವೆ, ಯಾನ್ ನಿಗಲಡ ಒಂಜಿ ಪ್ರಾರ್ಥನೆ ಮಲ್ಪ ನೆಟ್ಟು ಜಿಂಜ ಜನ ಸೀರೆದ ಅಪ್ಪನಗಳು ನಿಗಲಡ ಪ್ರಾರ್ಥನೆ ಇಂಚ ನನ್ನಗ ನಮ್ಮ ಧರ್ಮ ಇನಿ ಒರಿದ ಅಂಡ ಈ ಅಡಂಜಾವಲ ನಿಗಲಿಡ್ದವ್ರ ಬರಿದೆ, ಯಾನ ಅಪ್ಪಿಡ್ದವ್ರ ಇಂಕ ಸಂಸ್ಕಾರ ಸಿಕ್ಕಿದೆ. ಆಯ್ನ ಹಿಡ್ದವ್ರ
ನಿಗಲು ಹೆಂಚಿನೇ ಪಣ್ಣೆ ಬೈಯಕ್ಕೆ ಬರ್ತದ ದನದ ಮಾರ್ಕ್ ಸರಿ ಉಂಡ ಅಂತ ಆತ ಮಾತ್ರ ಅಮ್ಮೆ ಕೇಳುವೆ ನಿಗಲು ಆ ಜೋಕುಲಿಗೆ ಯೋಗ್ಯ ಸಂಸ್ಕಾರ ಕೊರದು ಎಂಚ ಇಪ್ಪಡು ಹಿರಿಯರಿಗೆ ಎಂಚ ಗೌರವ ಕೊರಡು ದೇವರ ಭಜನೆ ಎಂಚನ ಮಲ್ಪಡು ಪ್ರಾರ್ಥನೆ ಎಂಚನ ಮಲ್ಪಡು ಶ್ಲೋಕ ಎಂಚ ಮಲ್ಪಡು ಪಣಪಿನೇನು ಮಾತ ನಿಗಲು ಪಂಡು ಕೊರಡು ನಾಣ ಮಾತ್ರ ಜೋಕುಲಿಗೆ ಸಂಸ್ಕಾರ ತಿಕ್ಕೊಂಡು ಇಂಚನೆ ಕರೀನ 25 ವರ್ಷೋಡು ಇಂಚಿ ಈ ಒಂಜಿ ಕೇಶವ ಶಿಶಿ ಮಂದಿರೋಡು ಇಂಚಿನ ಒಂಜಿ ಎಡ್ಡೆ ಸಂಸ್ಕಾರ ಕೊರಪಿನ ಪ್ರಾಮಾಣಿಕ ಪ್ರಯತ್ನ ನಡೆದದಂಡೆ ಜಿಂಜ ಜನ ಅಕಲ ಸಹಕಾರನ ಕೈ ಜೋಡಿಸಾವಂದೇರೆ ಏನು ಭಗವಂತಡ ಆ ಗಣಪತಿಡ ಶ್ರೀರಾಮಚಂದ್ರಡ ಅಂಚನೆ ಭಗವತಿಡ ಪ್ರಾರ್ಥನೆ ಮಲ್ಪ ಈ ಕೇಂದ್ರ ನನಾತ್ ವೃದ್ಧಿ ಆವಡೆ ನನಾತ್ ಜೋಕುಲಕ್ಕೆ ಬರಡೆ ಮುಲ್ಪ ಸಂಸ್ಕಾರದ ನನಾತ್ ಪಾಠ ವಿಚಾರ ನಮ್ಮ ಸಮಾಜಕ್ಕೂ ಹಿಂದೂ ಧರ್ಮಗೂ ತಿಕ್ಕಡೆ ಹಿಂದೂ ಧರ್ಮ ಶಾಶ್ವತವಾಯಿನ ಒಂದು ಧರ್ಮ ಅವಡೆ. ಕ್ರಮದಲ್ಲಿ ಅಷ್ಟೋತ್ತರ ಸತ ಶ್ರೀ 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 ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆನೆಗೊಂಡೆ ಮಹಾಸಂಸ್ಥಾದ ಕಟಪಾಡಿ ಇವರ ಆಶೀರ್ವಚನದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಕಾರ್ಯಕ್ರಮ ನಿಮಿತ್ತ ಅವರು ಈಗ ತೆರೆದು ಅವರಿಗೆ ನಮ್ಮ ಸಮಿತಿಯ ಕೇಶವ ಶಿಶು ಮಂದಿರ ಕಿನ್ನೆ ತಲುಪಡಿದರ ಪರವಾಗಿ ತುಂಬುರದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಹಾಗೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಈ ಕಾರ್ಯಕ್ರಮದ ಗೌರವ ಸಲಹೆಗಾರರಾದ ಶ್ರೀ ಎಂ ಪಿ ಪುರಾಣಿಕ್ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಇವರಿಗೆ ನಮ್ಮ ಸಮಿತಿಯ ಪರವಾಗಿ ತುಂಬುರದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಹಾಗೆ ಅತಿಥಿಗೆ ಆಗಮಿಸಿದಂಥ ಡಾಕ್ಟರ್ ವಾಮನ್ ಶೆಣೈ ಸಹ ಸಂಘ ಚಾಲಕರು ರಾಷ್ಟ್ರೀಯ ಸ್ವಯಂ ಸೇವಕ ಕರ್ನಾಟಕ ಪ್ರಾಂತ್ಯ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ತುಂಬುರದ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀ ದೇವನಾಡು ಗೊತ್ತು ಶ್ರೀ ಮಂಜುನಾಥ್ ಅಡಪ್ಪ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ತುಂಬುರದ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಇವತ್ತಿನ ಕಾರ್ಯಕ್ರಮ ರೂವಾರಿ ಆದಂಥ ಶ್ರೀ ಪೂರ್ಣರೀಕ್ಷ ಉಪಾಧ್ಯಾಯರು ಇವರು ಈ ಕಾರ್ಯಕ್ರಮವನ್ನು ಚಂದಗಣಿಸಿಕೊಟ್ಟರು. ಅವರಿಗೂ ನಮ್ಮ ಸಮಿತಿಯ ಪರವಾಗಿ ತುಂಬುರದ ಧನ್ಯವಾದ. ಮಾ ಕಶ್ಚಿತ್ ದುಃಖ ಭಾಗ್